ಕೆಲವು ಹೆಮ್ಮೆಯ ಪದಗಳಿಗೂ ಮೀರಿತು. ಹೊಸತನವನ್ನು ಯಾರು ತಾನೇ ಇಷ್ಟಪಡುವುದಿಲ್ಲ. ನೀವು ನಡೆದಾಡುವ ದಾರಿ ನಿಮಗೆ ಆನಂದವನ್ನು ತಂದಾಗ, ದೈನಂದಿನ ಕ್ರಿಯಾಶೀಲ ಜೀವನಕ್ಕಾಗಿ ಬಣ್ಣಗಳ ಸುಂದರ ಲೋಕದಲ್ಲಿ ನಮ್ಮ ಜೀವನದ ಕೆಲವು ಸಂಬಂಧಗಳು ಮಾತ್ರ ಯಾವಾಗ್ಲೂ ಜೊತೆಲೇ ಇರುತ್ತೆ. ವಾಕ್ಮೇಟ್, ವಾಕ್ ವಿತ್ ಕಂಫರ್ಟ್. ನಮಸ್ಕಾರ. ಇದು ಸ್ಪಂದನ ವಾಹಿನಿಯ ಪ್ರತಿಭೆಗಳ ಅತಿ ದೊಡ್ಡ ವೇದಿಕೆ ರೈಸಿಂಗ್ ಸ್ಟಾರ್ಸ್. ಪದೇ ಪದೇ ಇದನ್ನೇ ಹೇಳ್ತಾ ಇದ್ದೇನೆ, ಇಲ್ಲಿ ಬರುವಂತಹ ಪ್ರತಿಭೆಗಳನ್ನು ನೋಡಿದರೆ ಪ್ರತಿಯೊಬ್ಬರಿಗೂ ಆಶ್ಚರ್ಯ ಆಗ್ತದೆ. ಇದು ಸಾಮಾನ್ಯ ಹಾಗೂ ಇದು ಏನು ಹೇಳುವಂಥದ್ದು, ಇದು ನಂಬಲೇಬೇಕಾದ ವಿಚಾರ ಕೂಡ. ಯಾಕಂತ ಹೇಳಿದ್ರೆ ಇಲ್ಲಿರುವಂತಹ ಟ್ಯಾಲೆಂಟ್ಗಳು ಅದೇ ರೀತಿ ಇದ್ದಾರೆ. ಬಟ್ ಕೆಲವರು ಟಿ ವಿಯಲ್ಲಿ ಕೂತ್ಕೊಂಡು ನಾನು ಈ ಥರ ಆಗಬೇಕಲ್ಲ, ನನಗೊಂದು ಈ ವೇದಿಕೆ ಸಿಗಬೇಕಲ್ಲ ಅಂತ ಕಾಯುವವರು ಇದ್ದಾರೆ. ಅವರಿಗೂ ಕೂಡ ಅದೆಷ್ಟು ಬೇಗ ಅಂತಹ ವೇದಿಕೆಗಳು ಸಿಗಲಿ ಅಂತ ಕೇಳ್ಕೊಳ್ತಾ ಸೊ ಇವತ್ತಿನ ಕಾರ್ಯಕ್ರಮ ಶುರು ಮಾಡೇ ಬಿಡೋಣ. ಸೊ ಈ ಎಪಿಸೋಡಲ್ಲೂ ಸಾಕಷ್ಟು ಟ್ಯಾಲೆಂಟೆಡ್ಗಳನ್ನು ಎತ್ತಾಕೊಂಡು ಬಂದಿದ್ದಾನೆ. ಸೊ ಈ ಎಪಿಸೋಡಲ್ಲಿ ಫಸ್ಟ್ ಪರ್ಫಾರ್ಮರ್ ಯಾರು ಅಂತ ಹೇಳಿದರೆ, ಪ್ಲೀಸ್ ವೆಲ್ಕಮ್ ಆನ್ ಸ್ಟೇಜ್ ಆದ್ಯ ಉಳ್ಳಾಲ. तू जानू आनू जो कहता है बीवी तेरे हूँ लगता है सामे, मैं सामी सामी जो कहती हूँ मर्द मेरा तो लगता है सामे, सामे तेरे पीछे पीछे चलो जैसे, तेरे पीछे पीछे चलो जैसे मंदिर की सीढ़ी पे चढ़ूं सामे, तेरे बगल बैठूं ऐसे जैसे शिव के मंदिर गौरी मोर सामे, वो टक्कर चला तेरी नजर ले जाएंगे प्रेम नगर सामे, ए सामे, ए सामे, आया सामे, बलम सामे, परम सामे, सनम सामे, ए
ಹೊಡಿಲಿಕ್ಕೆ ಗೊತ್ತಿಲ್ಲ, ಅದೇ ಗ್ಯಾರಂಟಿ ವಿಸಿಲ್ ಹೊಡಿತಿದೆ. ಎಷ್ಟು ಚೆನ್ನಾಗಿ ಹಾಡಿದ್ರಿ ಗೊತ್ತುಂಟಾ? ಥ್ಯಾಂಕ್ಸ್. ಫಸ್ಟ್ ನಿಮ್ಮ ರಶ್ಮಿಕಾ ಮಂದಣ್ಣನ ಕರೆಯುವನ. ಯಾರು ಹೇಳಿ? ಯಾರು? ನಿಮ್ದಮ್ಮ. ಅಲ್ಲಿ ಭಾರಿ ಸ್ಟೆಪ್ ಆಗ್ತಿದ್ರು, ಕರೆಯೋಣ ಅವರನ್ನೊಮ್ಮೆ. ಅಮ್ಮ ಬನ್ನಿ. ಹಾಯ್. ಹಾಯ್, ನೀವು ರಶ್ಮಿಕಾ ಮಂದಣ್ಣನ? ಭಾರಿ ಸ್ಟೆಪ್ ಆಗ್ತಿದ್ರೆ ಅಲ್ಲಿ ನಿಂತ್ಕೊಂಡು ಎಷ್ಟು ಹೇಳ್ಕೊಡ್ತಿದ್ರಲ್ಲ ನಿಮಗೆ. ಸೊ ಏನು ಮಾಡೋಣ ಅಂತ ಹೇಳಿದರೆ, ಸೊ ಈ ಹಾಡು ಕೇಳಿದರೆ ಯಾರಿಗೂ ಡಾನ್ಸ್ ಮಾಡದೇ ಇರ್ಲಿಕ್ಕೆ ಆಗೋದಿಲ್ಲ, ನಿಮಗೂ ತಾಡ್ಕೊಳ್ಲಿಕ್ಕೆ ಆಗಲಿಲ್ಲ, ಕರೆಕ್ಟಾ? ಸೊ ಏನು ಮಾಡೋದು? ಅಯ್ಯೋ, ನಾನು ಜೋಕ್ ಹೇಳಿಲ್ಲ, ನಗಾಡ್ತಾ ಇದ್ದಾರೆ. ವೆರಿ ಗುಡ್, ವೆರಿ ಗುಡ್. ಓಕೆ, ಇಲ್ಲಿರೋಂಥ ಎಲ್ಲ ಲೇಡೀಸನ್ನು ನಾನು ಕರಿತೇನೆ, ಒಟ್ಟಿಗೆ ಇವರು ಹಾಡಲಿ ವಿತ್ ಡಾನ್ಸ್ ಮಾಡೋಣ ಎಲ್ಲರೂ ಸೇರಿ. ಓಕೆನಾ? ಸಾಮಿಗೆ ಸ್ಟೆಪ್ ಹಾಕ್ತೀರಾ? ರೆಡಿ ಇದ್ದೀರಾ ಮೇಡಮ್? ನೀವು ಸೂಪರ್ ಡಾನ್ಸರ್ ಅಲ್ಲ, ನನಗೆ ಎಷ್ಟು ಆಗ್ತದೆ ಅಷ್ಟು ಸ್ಟೆಪ್ ಆಗ್ತದೆ. ನೀವು ಅಲ್ಲಿ ದೊಡ್ಡ ಡಾನ್ಸರ್ ಅಲ್ಲಿ ಹೀಗೆ ಮಾಡುವಾಗಲೇ ಗೊತ್ತಾಯ್ತು ನನಗೆ. ಸೊ ಎಲ್ಲ ಲೇಡೀಸನ್ನು ಕರಿತಾ ಇದ್ದೇನೆ ನಾನು, ಸ್ವಲ್ಪ ಜಾಯ್ನ್ ಆಗಿ ಇಲ್ಲಿ ಸ್ವಲ್ಪ ಸಾಮಿ ಅಂತ ಏನಾದರೂ ಮಾಡೋಣ ಅಲ್ವಾ? ಎಸ್. ಸೊ ಹಾಡ್ತೀರಾ? ಇನ್ನೊಮ್ಮೆ ಹಾಡ್ತೀರಾ? ಓಕೆನಾ? ಸೊ ಒಂದು ಚರಣ ಹಾಡಿ ನಾವು ಡಾನ್ಸ್ ಮಾಡ್ತೇವೆ, ನೀವು ಡಾನ್ಸ್ ಮಾಡಬೇಕು. तू जानू आनू जो कहता है बीवी तेरे हूँ लगता है सामे मुझे सामे मैं सामी जो कहती हूँ मर्द मेरा तो लगता है सामे मुझे सामे तेरे पीछे चलो जैसे तेरे पीछे चलो जैसे मंदिर की सीढ़ी पे चढ़ो सामे मेरे बगल बैठो ऐसे जैसे शिव के मंदिर गौरी मोर सामे वो टक्कर चला तेरी नजर ले जाएंगे प्रेम नगर सामे ए सामे ए सामे आया सामे बलम सामे परम सामे सनम सामे ए सामे आया सामे बलम सामे परम सामे सनम सामे घुटने पे लेके पिया लुंगी लपेटे पिया घुटने पे लेके पिया लुंगी लपेटे पिया दिल मेरे धक से करे सामे मुंह में दबा के पीड़ा कच चबाए जो केसरी तन पे चढ़ा सामे तुम तुझी के चिल्ला के बोले जब तुझे के चिल्ला के बोले जुमे जिगर सामे बाहों में पैर रख के डोले जुमे नजर सामे जो पास आया के चुराया मन के सब्र को चिलकाया सामे ए सामे ए सामे आया सामे बलम सामे परम सामे सनम सामे ए सामे आया सामे बलम सामे परम सामे सनम सामे ಎಸ್, ಎಲ್ಲರೂ ಡಾನ್ಸ್ ಮಾಡೋ ಹಾಗೆ ಮಾಡಿಬಿಟ್ರಿ. ಸೊ ಡಾನ್ಸರಿಗೆ ಕೊಡಿ, ರಶ್ಮಿಕಾ ಮಂದಣ್ಣನಿಗೆ ಕೊಡಿ. ಮೇಡಮ್, ನಿಮ್ಮ ಟ್ಯಾಲೆಂಟ್ ಇವತ್ತು ಹೊರಗಡೆ ಬಂತು. ಮಗಳನ್ನು ಕರ್ಕೊಂಡ್ಬಂದು ಧರ್ಮಕ್ಕೆ ಒಂದು ಟಿಕೆಟಲ್ಲಿ 2 ಪಿಕ್ಚರ್ ನೋಡಿದಾಗ ಆಯಿತು ಅಲ್ವಾ? ಸೊ ಡಾನ್ಸ್ ಮಾಡಿದ್ರಿ, ಹೇಗೆ ಅನಿಸ್ತು ನಿಮಗೆ? ಖುಷಿ ಆಯಿತು, ತುಂಬ ಖುಷಿ ಆಯಿತು. ಹಾಂ, ನಾನಂದ್ರೆ ಅನ್ಕೊಂಡೇ ಇರಲಿಲ್ಲ ಈಗ ನಾನು ಇಲ್ಲಿ ಬಂದು ಡಾನ್ಸ್ ಮಾಡ್ತೇನೆ, ನನ್ನ ಮಗಳಿಗೆ ಚಾನ್ಸ್ ಸಿಗ್ಲಿ ಅಂತ ಇದ್ದೆ. ಹಾ. ಪದ್ಮಶ್ರೀ ಮೇಡಮ್ಗೆ ತುಂಬ ಥ್ಯಾಂಕ್ಸ್, ಹಾ. ಯಾಕಂದ್ರೆ ಅವರಿಂದ ಇಲ್ಲಿ ತನಕ ನನಗೆ ಬರಲಿಕ್ಕೆ ಆಯಿತು. ಹೌದು, ನಿಮ್ಮನ್ನು ಕರೆದದ್ದು ಯಾರು ಇಲ್ಲಿಗೆ? ಇಲ್ಲಿಗೆ ನೀವೇ ಅದೇಳುದಿಲ್ಲ, ಲಾಸ್ಟಿಗೆ ಹೇಳುವ ಅಂತ. ಲಾಸ್ಟಿಗೆ ನೀವು ಲಾಸ್ಟಿಗೆ, ಫಸ್ಟ್ ನನಗೆ ಮೇಡಮ್ ಕರೆದದಲ್ಲ, ಮೇಡಮ್ಗೆ ಫಸ್ಟ್ ಥ್ಯಾಂಕ್ಸ್. ಹಾಂ, ನನ್ನ ನಂತರ ಅಲ್ಲ ನೀವು, ನಂದು ನಿಮಗೆ ಪರಿಚಯ ಇರಲಿಲ್ಲಲ್ಲ. ದೇವರನ್ನೇ, ಏನು ಮೋಡಿ ಮಾಡಿದ್ದೀರಾ ಮೇಡಮ್. ನಾನಿಲ್ಲಿ ಸೈಡ್ ಆಕ್ಟರ್, ನೀವು ಹೇಳಿ ಮೇಡಮ್. ಹಾಂ ಆಯ್ತು, ಅಷ್ಟೇ ಹೇಳಿ ಒಂದು ಪದ್ಮಶ್ರೀ ಮೇಡಮ್ ಬಗ್ಗೆ 1-2-3 ಲೈನ್. ಅಂದರೆ ನನ್ನ ಮಗಳನ್ನು ಈಗ ಎಷ್ಟು ಜನ ಗುರುತಿಸ್ಲಿಕ್ಕೆ ಕಾರಣ ಅಂದರೆ ಪದ್ಮಶ್ರೀ ಮೇಡಮ್. ನನಗೆ ಅಂದರೆ ಮೊದಲು ಗೊತ್ತಿರಲಿಲ್ಲ ಈ ಥರ ಗ್ರೂಪ್ ಎಲ್ಲ ಉಂಟು ಅಂತ ಹೇಳಿ, ಹಾ. ವಾಯ್ಸ್ ಆಫ್ ಆರಾಧನಾ. ಹಾ. ನನಗೆ ಒಬ್ಬರು ಪರಿಚಯದವರು ಹೇಳಿದರು. Okay. ಹಾಗೆ ಅದರಲ್ಲಿ ಆ್ಯಡ್ ಆದ ನಂತರ ನನಗೆ ಈಗ ನನ್ನ ಮಗಳದ ಪ್ರತಿಭೆಯನ್ನು ಹೊರತರಲಿಕ್ಕೆ ಅವಕಾಶ ಸಿಕ್ಕಿತ್ತು, ಚಾನ್ಸಸ್ ಸಿಕ್ಕಿದೆ. ತುಂಬ ಥ್ಯಾಂಕ್ಸ್ ಸ್ಪಂದನ ವಾಹಿನಿ ಅವರಿಗೂ Yes. ನನ್ನ ಕಡೆಯಿಂದ. ಅಮ್ಮ, ಏನು ಹಾಡಿದ್ದಿ ನೀನು? ಇದು ಪೂಜೆಗೆ ಹೂ ಕೊಡ್ತೀಯಾ? ತುಂಬ ಉಂಟು. ಓಕೆ, ಸೂಪರಾಗಿ ಹಾಡಿದ್ರಲ್ಲ. ಯಾರು ನಿಮ್ಗೆ ಇನ್ಸ್ಪಿರೇಷನ್? ಅಮ್ಮ.
ಪಕ್ಕ ಅಮ್ಮನೇ ಬಂಡಲ್ ಆಫ್ ಟ್ಯಾಲೆಂಟ್. ಅವರನ್ನು ನೋಡಿ ನೋಡಿ ನೀವು ಬೆಳೀತಾ ಇದ್ದೀರಲ್ವಾ. ಸೊ ಅಮ್ಮ ಡ್ಯಾನ್ಸ್ ಚೆಂದ ಮಾಡ್ತಾರಾ, ಹಾಡ್ತಾರಾ? ಸ್ವಲ್ಪ ಅಂತ ಹೇಳಿದ್ರೆ ಫಸ್ಟ್ ಲೈನ್ ಮಾತ್ರ ಆಡ್ತೀರಿ, ನೆಕ್ಸ್ಟ್ ಲೈನ್ ಆಡೋದಿಲ್ಲ. ಹಾಂ, ಇವಳಿಗೆ ಸಾಕು. ಇವಳಿಗೆ ಟೀಚ್ ಮಾಡೋಷ್ಟು ಕಲ್ತಿದ್ದೀರಿ. 2 ಲೈನ್ ಹಾಡ್ತೀರಾ ಮಗಳಿಗೋಸ್ಕರ? ಯಾವ್ದು? ಇದೇ ಸಾಂಗಾ? ಹಾಡಿ ನೋಡಿ, 2 ಲೈನ್ ಹಾಡಿ. तू जानो वानो जो कहता है बीवी तेरी हूँ लगता है सामे मर सामे, मैं सामी सामी जो कहती हूँ मर्द मेरा तू लगता है सामे मर सामे, तेरे पीछे पीछे चलो जैसे, तेरे पीछे पीछे चलो जैसे मंदिर की सीढ़ी पे चढ़ो सामे, तेरे बगल बैठो ऐसे जैसे शिव की मोरा गौरी मोरा सामे, ओ डगर जहाँ तेरी नजर ले जाएगे प्रेम नगर सामे, ऐसा में आया सामे, परम सामे बलम सामे सनम सामे. ಎಸ್, ಇದು ರೈಸಿಂಗ್ ಸ್ಟಾರ್ 2 ಆಯಿತು ಅಲ್ಲ. ಒಂದೇ ಸರ್ತಿಗೆ ಇಬ್ಬರು ಟ್ಯಾಲೆಂಟ್. ಪಕ್ಕ ಪುಷ್ಪ 2ಗೆ ನಿಮ್ಮನ್ನು ಗ್ಯಾರಂಟಿ ಹಾಕ್ತಾರೆ ಆಯಿತಾ. ಒಂದೇ ಹೀರೋಯಿನ್ ಆಗಿ ಇಲ್ಲ ಸಿಂಗರ್ ಆಗಿ. ಪಕ್ಕ ಸೀರಿಯಸ್ಲಿ ಅಲ್ಲಮ್ಮ, ಕರೆಕ್ಟ್ ಅಲ್ಲ? ಅವ್ರಿಗೆ ಟೆನ್ಷನ್ ಆಯಿತು, ಯಾಂದ ಬೊಕ್ಕಡೆ ಬೈದು ನನ್ನ ಪೂರ ಅಮ್ಮಾಡನೆ ಬಾತರೊಂದಿಲ್ಲೇರಿ ಅಂತ. ಎಸ್, ಖುಷಿ ಆಯಿತು ಮೇಡಮ್. ಆ್ಯಂಡ್ ನೈಸ್ ಟು ಮೀಟ್ ಯು ಆ್ಯಂಡ್ ಆಸಮ್ ಟ್ಯಾಲೆಂಟ್. ನೀವು ಇದೇ ರೀತಿ ಜಾಲಿಯಾಗಿರಿ, ಖುಷಿ ಪಡಿ, ಓಕೆನಾ? ಆಲ್ ದಿ ಬೆಸ್ಟ್. ನೆಕ್ಸ್ಟ್ ಬರೋಕೆ ಅಮ್ಮನನ್ನು ಕರ್ಕೊಂಬರ್ಬೇಕು. ಓಕೆ, ಹೋಗಿ ಬನ್ನಿ. ಹೇಳಿಕುಂಟಾ? ಥ್ಯಾಂಕ್ಸ್ ಹೇಳಿಕ ಅವಶ್ಯ. ಬನ್ನಿ. ನನಗೆ ಇಲ್ಲಿ ಬಂದು ಸಾಂಗ್ ಹೇಳೋಕ್ಕೆ ಚಾನ್ಸ್ ಕೊಟ್ಟ ಪದ್ಮಶ್ರೀ ಮೇಡಮ್ ಹಾಗೂ ಸ್ಪಂದನ ಟಿವಿಯವರಿಗೆ ನನ್ನ ತುಂಬು ಹೃದಯದ ತುಂಬ ಧನ್ಯವಾದಗಳು. ಎಸ್, ಆಯಿತಾ? ಥ್ಯಾಂಕ್ ಯು. ಎಸ್, ಈ ವೇದಿಕೆ ಹಾಗೆ ಲಾಸ್ಟ್ ಟೈಮ್ ಪ್ರೇಮನಾಥ, ಇವತ್ತು ಸಾಮಿ. ಸೊ ಡ್ಯಾನ್ಸ್ ಆಗ್ತಾನೆ ಇರುತ್ತೆ, ಇದೇ ರೀತಿ ಸರ್ಪ್ರೈಸ್ ಆಗಿ ಏನಾದರೂ ಆಗ್ತಾನೆ ಇರುತ್ತೆ. ಆಬ್ವಿಯಸ್ಲಿ ಈ ವೇದಿಕೆಯ ಮಹತ್ವ ಅಥವಾ ಮಹಿಮೆ ಅಂಥದ್ದು ಅಂತ ಹೇಳ್ದ ನೆಕ್ಸ್ಟ್ ಒಬ್ಬರು ಕ್ಲಾಸಿಕ್ ಲುಕ್ಕಲ್ಲಿ ನಿಮ್ಮ ಮುಂದೆ ಬರ್ತಾ ಇದ್ದಾರೆ. ಸೊ ಶಾಸ್ತ್ರೀಯ ನೃತ್ಯಕ್ಕೆ ಭಾರತದಲ್ಲಿರುವಷ್ಟು ಪ್ರಾಧಾನ್ಯತೆ ಬೇರೆ ಎಲ್ಲೂ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಅದರಲ್ಲೂ ಭರತನಾಟ್ಯ ಅಂತ ಹೇಳಿದರೆ ಪೂಜಿಸುವಂತಹ ಭರತ ಭೂಮಿಯ ನಾಡು ಇದು ನಮ್ಮದು. ಹಾಗಾಗಿ ಭರತನಾಟ್ಯದ ಕಾಸ್ಟ್ಯೂಮಲ್ಲಿರುವಂತಹ ಅಮೃತ ಅವರನ್ನು ವೆಲ್ಕಮ್ ಮಾಡೋಣ. ಸೊ ಯಾವ ಡ್ಯಾನ್ಸ್ ಮಾಡ್ತಾರೆ ಅನ್ನುವಂಥ ಕುತೂಹಲ ನನಗೂ ಇದೆ. ದೆನ್ ಪ್ಲೀಸ್ ವೆಲ್ಕಮ್ ಆನ್ ಸ್ಟೇಜ್ ಅಮೃತ ಫ್ರಮ್ ಮ್ಯಾಂಗ್ಳೂರ್. ಗುಡಿ ಕಟ್ಟದೇನು, ನೀರಲ್ಲಿ ಮೀನು ಅಡಿ ಮುಟ್ಟದೇನು, ಆ ದೈವದಾಜ್ಞೆನೇ ಎಲ್ಲಾನು. ಹೇ ಶಾರದೆ ದಯ ಪಾಲಿಸು, ಈ ಬಾಳನು ಬೆಳಕಾಗಿಸು. ಹೇ ಶಾರದೆ ದಯ ಪಾಲಿಸು, ಈ ಬಾಳನು ಬೆಳಕಾಗಿಸು. ನಾಳೆಗಳ ದಾರಿಯಲೇ ನಂಬಿಕೆಯ ನೆಲೆಯಾಗಿರಿಸು, ಮುನ್ನಡೆಸು. ಕೈ ಹಿಡಿದು ನಾವಾಡೋ ಪದ ಪದದಲ್ಲೂ ಸಂಚರಿಸು. ಶಾರದೆ ದಯ ಪಾಲಿಸು, ಈ ಬಾಳನು ಬೆಳಕಾಗಿಸು. ಹೇ ಶಾರದೆ. ಹೇಗಿದ್ದೀರಿ? ಚೆನ್ನಾಗಿದ್ದೇನೆ. ಓಕೆ, ಡ್ಯಾನ್ಸ್ ಮಾಡಿ ಎಷ್ಟು ಖುಷಿ ಆಯಿತು? ತುಂಬ ಖುಷಿ. ಫಸ್ಟ್ ಟೈಮ್ ಸ್ಪಂದನಕ್ಕೆ ಬಂದಿದ್ದೀರಲ್ಲ, ಹೌದು. ಹೇಗೆ ಅನ್ನಿಸ್ತು? ಒಳ್ಳೆ ಅನಿಸ್ತು. ಒಳ್ಳೆ ಅನ್ನಿಸ್ತಾ?
ಸೊ ಇಷ್ಟು ನೆಗಾಡ್ಕೊಂಡು ಡ್ಯಾನ್ಸ್ ಮಾಡ್ತಾರಲ್ಲ, ಯಾಕೆ ನಿಮಗೆ ಸ್ಮೈಲ್ ಅಂದ್ರೆ ಅಷ್ಟು ಇಷ್ಟನಾ? ಎಷ್ಟೊತ್ತು ಸ್ಮೈಲ್ ಮಾಡ್ತಿರ್ತೀರಾ? ಎಷ್ಟನೇ ಕ್ಲಾಸ್ ಓದ್ತಾ ಇರೋದು? ಇನ್ನು ಫೋರ್ತ್. ಸೊ ಕ್ಲಾಸ್ ಇಷ್ಟನಾ ಡ್ಯಾನ್ಸ್ ಇಷ್ಟನಾ? ಡ್ಯಾನ್ಸ್. ಡ್ಯಾನ್ಸ್ ಇಷ್ಟನಾ? ಓಕೆ. ಸೊ ಇವತ್ತು ಯಾರು ನಿಮಗೆ ಡ್ಯಾನ್ಸ್ ಹೇಳ್ಕೊಟ್ಟದ್ದು? ಅಮ್ಮ ಡ್ಯಾನ್ಸ್ ಮಾಡ್ತಾರಾ? ಹೌದಾ, ವೆರಿ ಗುಡ್. ಸೊ ಇವತ್ತು ನಿಮ್ಮನ್ನು ರೆಡಿ ಮಾಡಿದ್ಯಾರು? ಅದು ಮೇಕಪ್ ಸ್ಟುಡಿಯೋ ಹೋಗಿದ್ದು. ಹೌದಾ, ಅವ್ರು ರೆಡಿ ಮಾಡಿದ ನಿಮ್ಮನ್ನು? ಸೊ ಸಖತ್ತಾಗಿದೆ. ಕ್ಲಾಸ್ ಹೋಗ್ತಿದ್ದೀರಾ? ಇಲ್ಲ, ಫಸ್ಟ್ ಹೋಗ್ತಿದ್ದೆ. ಈಗ ಯಾಕೆ ಹೋಗೋದಿಲ್ಲ? ಕೊರೋನಾ ಬಂತು, ಮತ್ತೆ ಸ್ಕೂಲಲ್ಲಿ ಹೋಗಿದ್ದಿಲ್ಲ. ಕೊರೋನಾ ಬಂದು ಮುಗ್ದು ಸಾಯ್ತಲ್ಲ. ಸ್ಕೂಲಲ್ಲಿ ಹೋಗ್ತೀರಾ? ಸ್ಕೂಲಲ್ಲಿ ಕ್ಲಾಸ್ ಇದೆಯಾ? ಹೌದು. ಓಕೆ. ಸೊ ನಿಮಗೆ ದೊಡ್ಡದಾದ ನಂತರ ಏನಾಗಬೇಕು ಅಂತ ಆಸೆ ಇದೆ? ಡ್ಯಾನ್ಸರ್. ಸೊ ಯಾವ ಡ್ಯಾನ್ಸ್? ಭರತನಾಟ್ಯನ, ವೆಸ್ಟರ್ನ? ಯಾವ ಡ್ಯಾನ್ಸ್? ಭರತನಾಟ್ಯನಾ? ವೆಲ್ ಡ್ಯಾನ್ಸ್. ಭರತನಾಟ್ಯನ ಮುಂದುವರಿಸಿ ದೊಡ್ಡ ಲೆವೆಲ್ ವಿದ್ವತ್ವರೆಗೂ ಕೂಡ ನೀವು ಭರತನಾಟ್ಯನ ಮುಂದುವರಿಸಿ, ಓಕೆನಾ? ಬೇಗ ಕ್ಲಾಸಿಗೆ ಜಾಯ್ನ್ ಆಗಿ. ಓಕೆ, ಆಲ್ ದ ಬೆಸ್ಟ್. ಥ್ಯಾಂಕ್ಸ್ ಹೇಳಬೇಕಲ್ಲ, ಹೇಳಿ. ವಾಯ್ಸ್ ಆಫ್ ಆರಾಧನಾ ಮತ್ತು ಕಲಾರಾಧನಾ ಟಿವಿಗೆ ಥ್ಯಾಂಕ್ ಯು. ಆಯಿತಾ? ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ಎಪಿಸೋಡ್ ಎಷ್ಟು ಮುಂದೆ ಹೋಗ್ತಾ ಇದೆಯೋ ಪರ್ಫಾರ್ಮೆನ್ಸ್ ಕೂಡ ಅಷ್ಟೇ ಮುಂದೆ ಹೋಗ್ತಾ ಇದೆ. ಈ ಶೋವನ್ನು ನಿಲ್ಲಿಸಬಾರ್ದು ಅಂತ ಎಲ್ರಿಗೂ ಅನಿಸಿರುತ್ತೆ. ಯಾಕಂತ ಹೇಳಿದರೆ ಪಕ್ಕ ಎಲ್ಲರೂ ಅಡಿಕ್ಟ್ ಆಗಿಬಿಡ್ತಾರೆ, ವೀಕೆಂಡ್ ರೈಸಿಂಗ್ ಸ್ಟಾರ್ಸ್ ಬರ್ತಾರೆ ಅಂತ. ಅಷ್ಟು ಖುಷಿ ಕೊಡುತ್ತೆ ಈ ಕಾರ್ಯಕ್ರಮವನ್ನು ಹೋಸ್ಟ್ ಮಾಡ್ತಿರೋದು ನನಗೂ ಅಷ್ಟು ಖುಷಿ ಕೊಡುತ್ತೆ. ಸೊ ಇಂಥದ್ದೇ ಪರ್ಫಾರ್ಮೆನ್ಸ್ ಬಾಕಿ ಇದೆ, ಒಂದು ವಿರಾಮನ ತಗೊಂಬರೋಣ. ಇದು ಸ್ಪಂದನ ವಾಹಿನಿಯ ಪ್ರತಿಭೆಗಳ ಅತಿ ದೊಡ್ಡ ವೇದಿಕೆ ರೈಸಿಂಗ್ ಸ್ಟಾರ್ಸ್. ಕೆಲವು ಹೆಮ್ಮೆಯ ಪದಗಳಿಗೂ ಮೀರಿತ್ತು. ಹೊಸತನವನ್ನು ಯಾರು ತಾನೇ ಇಷ್ಟಪಡುವುದಿಲ್ಲ. ನೀವು ನಡೆದಾಡುವ ದಾರಿ ನಿಮಗೆ ಆನಂದವನ್ನು ತಂದಾಗ, ದೈನಂದಿನ ಕ್ರಿಯಾಶೀಲ ಜೀವನಕ್ಕಾಗಿ ಬಣ್ಣಗಳ ಸುಂದರ ಲೋಕದಲ್ಲಿ ನಮ್ಮ ಜೀವನದ ಕೆಲವು ಸಂಬಂಧಗಳು ಮಾತ್ರ ಯಾವಾಗ್ಲೂ ಜೊತೆಲೇ ಇರುತ್ತೆ. ವಾಕ್ಮೇಟ್, ವಾಕ್ ವಿತ್ ಕಂಫರ್ಟ್. ನಾನು ಆಲ್ರೆಡಿ ಕ್ಯಾಬಲ್ಲಿ ಕೂತಿದ್ದೀನಿ. ಯು ಡೋಂಟ್ ಹ್ಯಾವ್ ಟು ವರಿ. ನಾನು ಹುಷಾರಾಗಿ ಮನೆ ಸೇರ್ತೀನಿ. ಈ 2 ಕೊಲೆಗಳ ಹಿಂದೆ ಯಾರಾದ್ರೂ ಸೀರಿಯಲ್ ಕಿಲ್ಲರ್ ಕೈವಾಡ ಇದೆಯಾ? ಒಂಟಿಯಾಗಿರೋ ಹುಡುಗಿರ್ನ ಡ್ರಾಪ್ ಮಾಡ್ತೀನಿ ಅಂತ ಹೇಳಿ ಯಾಮಾರಿಸಿ ಏನೋ ಮಾಡ್ತಿದ್ದಾನೆ. ದಿಸ್ ಇಸ್ ಸೀರಿಯಸ್. ಇದೇ ಆದ್ರೆ ಅವ್ನ್ ಪಕ್ಕ ಕ್ರಿಮಿನಲ್ ಮೈಂಡೆಡ್. ಒಂದೇ ಜಾಗದಲ್ಲಿ ಬಾಡಿ ಪೀಸ್ಗಳು ಸಿಕ್ಕಿದೆ ಅಂದ್ರೆ ಕೊಲೆಗಾರನ ಉದ್ದೇಶ ಬಾಡಿ ಬಚ್ಚಿಡೋದಲ್ಲ. ಡ್ರೈವರ್ ಮೋಸ್ಟ್ಲಿ ಲೆಫ್ಟ್ ಹ್ಯಾಂಡೆಡ್ ಆಗಿರಬೇಕು. ಯಾರೇ ಅವನು? ಅವಳು ನಿನ್ನಿಂದ ಏನೋ ಮುಚ್ಚಿಡ್ತಿದ್ದಾಳೆ ಅಂತ. ಆ ಗಿಫ್ಟ್ನ ನಾನು ಆವತ್ತೇ ಕೊರಿಯರ್ ಮಾಡಿದ್ದೀನಿ. ಇಲ್ಲ, ಸಮಥಿಂಗ್ ಇಸ್ ಮಿಸ್ಸಿಂಗ್. ಆವತ್ತು ನೀನು ಡ್ಯೂಟಿ ಏನಾದರೂ ಸರಿಯಾಗಿ ಮಾಡಿದಿದ್ರೆ ಇವತ್ತು ನಾನು ಈ ರೀತಿಯಾಗಿ ಬದಲಾಗ್ತಿರ್ಲಿಲ್ಲ. ವಿರಾಮದ ಬಳಿಕ ಮತ್ತೊಮ್ಮೆ ನಿಮ್ಮ ನೆಚ್ಚಿನ ರೈಸಿಂಗ್ ಸ್ಟಾರ್ಸ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ.
ಒಂದು ಕ್ಲಾಸಿಕಲ್ ಡ್ಯಾನ್ಸನ್ನು ನೋಡ್ಕೊಂಬಂದ್ವಿ. ಸೊ ಭರತನಾಟ್ಯ ಕಾಸ್ಟ್ಯೂಮ್ ನೋಡಿದ್ರೆ ಒಂದು ಖುಷಿ ಗೌರವ. ಇನ್ನು ಮುಂದೆ ಒಂದು ಸೂಪರ್ ಆಗಿರುವಂಥ ಸಾಂಗ್ ಹಾಡಲಿಕ್ಕೆ ಮೇಘನ ಪಾಣೆ ಮಂಗಳೂರಿಂದ ಬಂದಿದ್ದಾರೆ. ಸೊ ಅವರನ್ನು ವೆಲ್ಕಮ್ ಮಾಡೋಣ. ಪ್ಲೀಸ್ ವೆಲ್ಕಮ್ ಮೇಘನ ಫ್ರಮ್ ಪಾಣೆ ಮಂಗಳೂರು. ಹೇಗಿದ್ದೀರಾ? ಹುಷಾರಿದ್ದೇನೆ. ಹುಷಾರಿದ್ದೀರಾ? ಓಕೆ, ಎಷ್ಟನೇ ಕ್ಲಾಸ್ ಓದ್ತಾ ಇರೋದು ನೀವು? ಇನ್ನೇ 7. ಓಕೆ, ಸೊ ಇವತ್ತು ಹಾಡಿ ಎಷ್ಟು ಖುಷಿ ಆಯಿತು? ತುಂಬ ಖುಷಿ ಆಯಿತು. ಯೋಚನೆ ಮಾಡಿ ಹೇಳ್ತಿದ್ದೀರಾ, ಖುಷಿ ಆಗಲಿಲ್ವಾ? ಖುಷಿ ಆಯಿತು. ಖುಷಿ ಆಯಿತಾ? ಸೊ ಯಾರು ನಿಮ್ಗೆ ಹಾಡು ಹೇಳ್ಕೊಡೋದು? ಇದು ನಾನೇ ಇಷ್ಟಪಟ್ಟು ಕಲ್ತದ್ದು. ಇಷ್ಟಪಟ್ಟು ಕಲ್ತದ್ದಾ? ಸೊ ನಿಮಗೆ ಯಾರು ಫೇವ್ರೆಟ್ ಸಿಂಗರ್? ಎಲ್ಲರೂ ಫೇವ್ರೇಟೇ. ಎಲ್ಲರೂ ಫೇವ್ರೇಟೇನಾ? ಸೊ ಯಾರು ಒಬ್ಬರು ಫೇವ್ರೇಟ್ ಅಂತಿಲ್ಲ. ಓಕೆ, ಸೊ ದೊಡ್ಡದಾದ ನಂತರ ಏನಾಗಬೇಕು ಅಂದ್ಕೊಂಡಿದ್ದೀರಾ? ಸಿಂಗರ್.
ಓಕೆ, ಆಲ್ ದಿ ವೆರಿ ಬೆಸ್ಟ್, ದೊಡ್ಡ ಸಿಂಗರ್ ಆಗಿ ಆ್ಯಂಡ್ ನೀವು ಅಂದ್ಕೊಂಡಿರೋಂಥ ಲೆವೆಲ್ಗೆ ರೀಚ್ ಆಗಿ, ಓಕೆನಾ? ಎಸ್, ಥ್ಯಾಂಕ್ಸ್ ಹೇಳಬೇಕಲ್ಲ, ಹೇಳಿ. ಇಲ್ಲಿ ಆಪರ್ಚುನಿಟಿ ಕೊಟ್ಟ ಸ್ಪಂದನ ವಾಹಿನಿ ಮತ್ತು ಪದ್ಮಶ್ರೀ ಮೇಡಮ್ಗೆ ಧನ್ಯವಾದಗಳು. ಇಷ್ಟು ಚಂದ ಆ್ಯಂಕರ್ ಮಾಡುವ ಅಕ್ಕನಿಗೆ ಕೂಡ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಎಸ್, ಒಂದು ಸೂಪರ್ ಆಗಿರೋಂಥ ಹಾಡನ್ನು ಕೇಳ್ಕೊಂಬಂದ್ವಿ, ಒಂದು ಬೇರೆನೇ ಲೋಕಕ್ಕೆ ಹೋಗಿ ಬಂದ್ವಿ ಆ ಹಾಡನ್ನು ಕೇಳಿದ ನಂತರ. ಈಗ ಒಂದು ಬ್ಯೂಟಿಫುಲ್ ಆಗಿರುವಂಥ ಡ್ಯಾನ್ಸ್ ನೋಡುವಂಥ ಸಮಯ. ಸೊ ಶ್ರದ್ಧಾ ಅವರು ಶ್ರದ್ಧೆಯಿಂದ ಡ್ಯಾನ್ಸ್ ಮಾಡಲಿಕ್ಕೆ ರೆಡಿ ಆಗಿದ್ದಾರೆ. ಸೊ ಅವರನ್ನು ವೆಲ್ಕಮ್ ಮಾಡೋಣ. ಪ್ಲೀಸ್ ವೆಲ್ಕಮ್ ಶ್ರದ್ಧಾ ಆಕಾಶ್ ಭವನ. ਕੋਹੀਲ ਦੇ ਨਾਲ ਮੈਂ ਕੱਟਿਆ 1 ਸਾਲ ਵੇ, ਮੈਨੂੰ ਕਦੇ ਤਾਂ ਲੈ ਜਿਆ ਕਰ ਤੂੰ ਸ਼ਾਪਿੰਗ ਮਾਲ ਵੇ, ਮੇਰੇ ਨਾਲ ਦੀਆਂ ਸਭ ਪਾਰਲਰ ਸਜਦੀਆਂ ਰਹਿੰਦੀਆਂ, ਹਾਏ ਹਾਈਲਾਈਟ ਕਰਾ ਦੇ ਮੇਰੇ ਕਾਲੇ ਵਾਲ ਵੇ, ਵੇ ਕਿੱਥੋਂ ਸਜਾ ਤੇਰੇ ਲਈ ਸਾਰੇ ਸੂਟ ਪੁਰਾਣਿਆ, ਹਾਏ ਪੁਰਾਣਿਆ, ਮੈਨੂੰ ਲਹਿੰਗਾ ਲੈ ਦੇ ਮਹਿੰਗਾ ਜਾ ਮਰ ਜਾਣਿਆ, ਐਨੇ ਪੈਸੇ ਦੱਸ ਤੂੰ ਕਿੱਥੇ ਲੈ ਕੇ ਜਾਣਿਆ, ਮੈਨੂੰ ਲਹਿੰਗਾ ਲੈ ਦੇ ਮਹਿੰਗਾ ਜਾ ਮਰ ਜਾਣਿਆ, ਐਨੇ ਪੈਸੇ ਦੱਸ ਤੂੰ ਕਿੱਥੇ ਲੈ ਕੇ ਜਾਣਿਆ, ਵੇ ਮਰ ਜਾਣਿਆ, ਵੇ ਮਰ ਜਾ. Báilame como si fuera la última vez y enséñame ese pasito que no sé, un besito bien suavecito, bebé. Taqui taqui, taqui taqui rumba. Whoa, oh, oh, oh. High music, high flows. Báilame como si fuera la última vez y enséñame ese pasito que no sé, un besito bien suavecito, bebé. Taqui taqui, taqui taqui. Quieres un besito o un aquí, una explota como Nagasaki, prende los motores Kawasaki, en la discota Jenny llegaron los Anunnaki, no le baje, el puri sobresale de tu traje, no trajo panticito pa' que el nene no trabaje, es que yo me sé lo que ella cree que ya se sabe, cuenta que no quiere pero me tiene espionaje, el puri sobresale de tu traje, no trajo panticito pa' que el nene no trabaje, es que yo me sé lo que ella cree que ya se sabe, cuenta que no quiere pero me tiene espionaje, báilame como si fuera la última vez y enséñame ese pasito que no sé, un besito bien suavecito, bebé. Taqui taqui, taqui taqui rumba. Whoa, oh, oh, oh. High music, high flows. Boy. ಹಾಯ್ ಶ್ರದ್ಧಾ. ಹಾಯ್. ಫಸ್ಟ್ ಟೈಮ್ ಸ್ಪಂದನಕ್ಕೆ ಬಂದಿದ್ದೀರಲ್ಲ? ಹೌದು. ಸೊ ಹೇಗೆ ಅನಿಸ್ತಾ ಇದೆ? ಸೂಪರ್ ಅನಿಸ್ತಾ ಇದೆಯಾ? ಫಸ್ಟ್ ಟೈಮ್ ಕ್ಯಾಮರಾ ಫೇಸ್ ಮಾಡ್ತಿರೋದು? ಹೌದು. ಎಸ್. ಸ್ವಲ್ಪ ಭಯ ಆಯ್ತಾ? ಇಲ್ಲಪ್ಪ, ಭಯ ಆಗ್ಲಿಲ್ವಾ? ಇಲ್ಲ. ಎಷ್ಟನೇ ಕ್ಲಾಸ್? 8th ಅಲ್ಲ? ಓಕೆ. ಯಾವ ನಿಮ್ಮ ಫೇವ್ರೆಟ್ ಸಬ್ಜೆಕ್ಟ್? ಮ್ಯಾಥ್ಸ್, ಹಿಂದಿ. ಹಿಂದಿಯಾ? ನಾನು ಹಿಂದಿಯಲ್ಲಿ ಹಿಂದೆ. ಎಸ್. ಸೊ ಶ್ರದ್ಧಾ, ಸೊ ನಿಂಗೆ ಯಾರು ಡ್ಯಾನ್ಸ್ ಹೇಳ್ಕೊಡ್ತಾರೆ? ಅಮ್ಮನಾ? ಅಮ್ಮ ಡ್ಯಾನ್ಸ್ ಮಾಡ್ತಾರಾ? ಹೌದು, ಡ್ಯಾನ್ಸ್ ಟೀಚರ್. ಅಯ್ಯಪ್ಪ, ಹಾಗಾದ್ರೆ ಟೀಚರ್ ಅನ್ನು ಕರೆಯೋಣ. ಟೀಚರ್ ಹಾಯ್. ನಮಸ್ತೆ. ನಾನು ನೋಡೋದು ಇವನೇನು ಇಷ್ಟ ಆಯಿತು ಅಂತ. ಅಮ್ಮನವ್ರು ಉದ್ದ ಇದ್ದರೆ ಎಲ್ಲರೂ ಉದ್ದ ಇರ್ತಾರೆ ಅಲ್ವಾ? ಓಕೆ. ಸೊ ಮ್ಯಾಮ್, ನೀವು ಡ್ಯಾನ್ಸ್ ಟೀಚರ್ ಅಂತ? ಹೌದು, ನನ್ನ ಸ್ವಂತ ಇನ್ಸ್ಟಿಟ್ಯೂಟ್ ಉಂಟು, ಸಾಯಿ ಡ್ಯಾನ್ಸ್ ಇನ್ಸ್ಟಿಟ್ಯೂಟ್ ಅಂತ. ಮತ್ತು ನಾನು ನಮ್ಮ ಟಿ ವಿಯಲ್ಲಿ ಡ್ಯಾನ್ಸ್ ಮಮ್ಮಿಯಲ್ಲಿ ಫೈನಲಿಸ್ಟ್ ಆಗಿದ್ದೆ ಸೆಕೆಂಡ್ ಸೀಸನಲ್ಲಿ. ಈಗ ರೀಸೆಂಟ್ಲಿ ಜಿ ಟಿ ವಿ ಹಿಂದಿಯಲ್ಲಿ ಆಡಿಷನ್ ಕೊಟ್ಟಿದ್ದೇನೆ, ವಿಡಿಯೋ ಮಾಡಿ. ಗೊತ್ತಿಲ್ಲ ಏನಾಗ್ತದೆ ಅಂತ. ಓಕೆ. ಸ್ಟಾರ್ ಅವರು. ಓಕೆ ಮ್ಯಾಮ್, ನನಗೆ ಡ್ಯಾನ್ಸ್ ಹೇಳ್ಕೊಡ್ತೀರಾ? ಹಾಂ, ಕೊಡ್ತೇನೆ. ಹೇಳ್ಕೊಡ್ತೀರಾ? ಯಾವ ಡ್ಯಾನ್ಸ್ ಹೇಳ್ಕೊಡ್ತೀರಿ? ನಾನು ವೆಸ್ಟರ್ನ್ ಮತ್ತು ಸೆಮಿ ಕ್ಲಾಸಿಕಲ್ ಹೇಳ್ಕೊಡ್ತೀರಾ? ಸೊ ನಾವು ಒಂದು 4-5 ಮಂದಿ ಇದ್ದೇವೆ, ಎಲ್ಲರೂ ಆಲ್ರೆಡಿ ಕೊಡ್ತಾ ಇದ್ದೇನೆ ತುಂಬ ಮಂದಿಗೆ. ನೋಡ, ನೀವೊಂದು ದೊಡ್ಡ ಕಮ್ಮಿ ಆಗೋದಿಲ್ಲ ನನಗೆ. ಹಾಗೆ ನಾವು ದೊಡ್ಡ ಕಮ್ಮಿ ಆಗೋದಿಲ್ಲ. ಓಕೆ. ಸೊ ಮ್ಯಾಮ್, ನಿಮ್ಮ ಮಗಳು ಡ್ಯಾನ್ಸರ್ ಆಗಬೇಕು ಅಂತ ನಿಮ್ಮ ಆಸೆನಾ ಅಥವಾ ಇವಳ ಆಸೆ? ನಾನು
ಫೋರ್ಸ್ ಮಾಡೋದಲ್ಲ ಯಾವುದಕ್ಕೆ. ನನಗೆ ಡ್ಯಾನ್ಸ್ ಅಂದರೆ ತುಂಬ ಕ್ರೇಜ್. ನಾನು ನಿತ್ತಲ್ಲಿ ಸಾಂಗ್ ಕೇಳಿ ನನ್ನ ಕಾಲು ಹೀಗೆ ಆಗ್ತಾ ಇರ್ತದೆ. ನನಗೆ ಕೆಲವರು ಹೇಳಲಿಕ್ಕುಂಟು, ಇಲ್ಲಿ ಮಾಡಬೇಡ, ಇದು ಬಜ್ಜದ ಮನೆ ಅಂತ. ನನಗೆ ನನ್ನ ಕಾಲು ಹೀಗೆ ಆಗ್ತಾ ಇರ್ತದೆ. ನಂದು ಹಾಗೆ ನನ್ನ ಚಿಕ್ಕ ವಯಸ್ಸಿಂದಲೂ ನಾನು ಡ್ಯಾನ್ಸಲ್ಲೇ, ನನಗೆ ಯಾರು ಹೇಳಿಕೊಟ್ಟದಲ್ಲ, ನಾನು ಓನ್ ಕಲ್ತು ಬಂದದ್ದು. ನನ್ನ ಅಣ್ಣ ನನಗೆ ಮೇನ್ ಗುರು, ಯಾಕಂದರೆ ಅವನನ್ನು ನೋಡಿ ನೋಡಿ ನಾನು ಕಲ್ತದ್ದು. ಆಲ್ರೆಡಿ ಕೇರಳದ್ದು ಸೂರ್ಯ ಟಿ ವಿಯಲ್ಲೆಲ್ಲ ನಾವು ಕೊಟ್ಟಿದ್ದೇವೆ ಪರ್ಫಾರ್ಮೆನ್ಸ್ ಎಲ್ಲ. ಅದರ ನಂತರ ಮದುವೆ ಆಗಿ ಬಂದ ನಂತರ ನನ್ನ ಹಸ್ಬೆಂಡ್ ಹತ್ರ ಕೆಲವರು ಹೇಳಿದರು, ಎಂತ ಮಾರೆ ನಿನ್ನ ಹೆಂಡತಿ ಡ್ಯಾನ್ಸರ್ ಅಲ್ಲ, ಕಳಿಸು. ಅವರ ಒಂದು ಇದರಿಂದ ನನಗೆ ಆ ಒಂದು ಆಪರ್ಚುನಿಟಿ ಸಿಕ್ಕಿತ್ತು ನಮ್ಮ ಟಿ ವಿಯಲ್ಲಿ. ಅದೇ ಈಗ ಮಗಳ ಇದರಲ್ಲಿ ಸ್ಪಂದನ ಟಿ ವಿಯಲ್ಲಿ ಸಿಕ್ಕಿತ್ತು. ತುಂಬ ಥ್ಯಾಂಕ್ಸ್ ಸ್ಪಂದನ ಟಿ ವಿಗೆ ಮತ್ತು ಪದ್ಮಶ್ರೀ ಮೇಡಮ್ಗೆ. ಯಾಕಂದರೆ ನನ್ನ ಮಗಳ ಮೊದಲ ಒಂದು ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಒಂದು ಟಿ ವಿ ಮುಖಾಂತರ ನಮಗೆ ಮೇಡಮಿನ ಒಂದು ಒಳ್ಳೆ ಮನಸ್ಸಿಂದ ಸಿಕ್ಕಿತ್ತು. ನಾನು ಜನ ಸರಿ ಇಲ್ಲ ಗೊತ್ತಾಯ್ತಾ, ನನ್ನ ಹತ್ರ ಏನಾದರೂ ಹೇಳಿದರೆ ನಾನು ಮಾಡ್ತೀನಿ ಅದನ್ನು. ಸೊ ಡಾನ್ಸರ್ ಅಂತೆ ಅಮ್ಮ. ಸೊ ಡ್ಯಾನ್ಸ್ ಮಾಡಿಸದೆ ಖಾಲಿ ಮಾತಾಡಿಸಿದ್ರೆ ನನಗೆ ಬೈತಾರೆ. ನಾನೀಗ ಡ್ಯಾನ್ಸ್ ಮಾಡಿದೆಲ್ಲ ಓಡೋರು ಪಕ್ಕ, ಯಾರು ಬೇಕಾದ್ರೂ ಓಡೋಗ್ಲಿ, ಟೈಮ್ ಆಯ್ತಲ್ಲ, ಓಡೋದು ತೊಂದರೆ ಇಲ್ಲ. ಸೊ ಈಗ ನೀವು ಡ್ಯಾನ್ಸ್ ಮಾಡ್ಬೇಕು, ರೆಡಿಯಾ ಮ್ಯಾಮ್? ಓಕೆ. ಅಮ್ಮ ಮಗಳು ಒಟ್ಟಿಗೆ ಈ ಡ್ಯಾನ್ಸ್ ಸ್ಟೆಪ್ಗೆ. ಓಕೆ. ನಾನು ಕೆಲವು ಸ್ಟೆಪ್ಸ್ ಅವಳಿಗೆ ಹೇಳಿ ಕೊಡ್ಲಿಲ್ಲ ಇದೇ ಸಾಂಗಿಗೆ. ಅಂದ್ರೆ ನಿಮಗೆ ಹೇಗೆ ಅನ್ಸುತ್ತೆ ಹಾಗೆ ಮಾಡಿ. ಸೊ ಇಬ್ಬರಲ್ಲಿ ಯಾರು ಚಂದ ಮಾಡ್ತಾರೆ ಅಂತ ನಾನು ಡಿಸೈಡ್ ಮಾಡ್ತೇನೆ. ಓಕೆ, ರೆಡಿಯಾ? Báilame como si fuera la última vez y enséñame ese pasito que no sé, un besito bien suavecito, bebé. Taqui taqui, taqui taqui rumba. Whoa, oh, oh, oh. Hay music, hay flows. Báilame como si fuera la última vez y enséñame ese pasito que no sé, un besito bien suavecito, bebé. Taqui taqui, taqui taqui. Quieres un besito o un aquí, una explota como Nagasaki. Prende los motores Kawasaki, en la discota Jenny llegaron los Anunnaki. No le baje, el booty sobresale de tu traje. No trajo panticito pa' que el nene no trabaje. Es que yo me sé lo que ella cree que ya se sabe. Cuenta que no quiere pero me tiene espionaje. El booty sobresale de tu traje. No trajo panticito pa' que el nene no trabaje. Es que yo me sé lo que ella cree que ya se sabe. Cuenta que no quiere pero me tiene espionaje. Báilame como si fuera la última vez y enséñame ese pasito que no sé, un besito bien suavecito, bebé. Taqui taqui, taqui taqui rumba. Whoa, oh, oh, oh. Hay music, hay flows. ಮೇಡಮ್, ಏನು ಮೇಡಮ್, ಮಗಳನ್ನು ಸ್ಟಾರ್ ಮಾಡಲಿಕ್ಕೆ ಬಂದ್ರಿ. ಈಗ ನೀವೇ 5 ಸ್ಟಾರ್ ಅಲ್ಲ 10 ಸ್ಟಾರ್. ಸೊ ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರಲ್ಲ. ನಿಮಗೆ ಲಾಸ್ಟಿಗೆ ಆಯ್ತಾ ಅಮ್ಮ ಸುಮ್ಮನೆ ನಾನು ಅವರೇ ಮಾಡಲಿ ಅಂತ? ನಾನು ಯಾವಾಗಲೂ ಕೆಲಸ ಕೊಡುವಾಗ ಅಮ್ಮ ಬೇಡ, ನಾನಂದ್ರೆ ಬೈತಾ ಇರ್ತೇನೆ. ಬೈತಾ ಇರ್ತೀರಾ? ನನಗೆ ಸಹ ಬೈತಾರೆ, ಅಡ್ಡ ನಿಲ್ಲಿ ಆಯಿತಾ? ಮತ್ತು ಮೇಡಮ್, ಸೊ ಆಬ್ವಿಯಸ್ಲಿ ಸ್ಟಾರ್ ನೀವು ಬಂದು ನಿಮ್ಮ ಹತ್ರ ಡ್ಯಾನ್ಸ್ ಮಾಡಿಸಿದ್ದೆ. ನಂಗೆ ಒಂದು ಕ್ವಶನ್, ನೀವಿಬ್ಬರು ಒಟ್ಟಿಗೆ ಎಲ್ಲಾದರೂ ಡ್ಯಾನ್ಸ್ ಮಾಡಿದ್ದೀರಾ? ನಾನು ಅದೇ ನಮ್ಮ ಟಿ ವಿಯಲ್ಲಿ ಅಲ್ಲಿ ಅದರಲ್ಲಿ ಇಲ್ಲ ಇತ್ತು, ಬೇರೆ ಇಲ್ಲ ಮಾಡಿದ್ದೇವೆ. ಹಾಂ, ಇಲ್ಲ ಹೇಳು ಯಾವುದಾದ್ರು ಅಂತ ಹೇಳಿ ಪಾಸ್ ಆಗ್ತದೆ. ನೆನಪಿಲ್ಲ, ಮಾಡಿದ್ದೀರಾ? ಒಟ್ಟಿಗೆ ಮಾಡಿದ್ದೇವೆ. ಮಾಡಿದ್ದೀರಾ? ಓಕೆ. ಸೊ ಇವತ್ತು ಒಟ್ಟಿಗೆ ಅಗೈನ್ ಡ್ಯಾನ್ಸ್ ಮಾಡಲಿಕ್ಕೆ ಚಾನ್ಸ್ ತುಂಬ ಖುಷಿ ಆಯಿತು. ಖುಷಿ ಆಯ್ತಾ? ಸ್ಪಂದನ ಟಿವಿಗೆ ಒಂದು ದೊಡ್ಡ ಥ್ಯಾಂಕ್ಸ್, ಮಗಳೊಟ್ಟಿಗೆ ಒಂದು ಮಾಡಲಿಕ್ಕೆ ಒಂದು ಆಪರ್ಚುನಿಟಿ ಕೊಟ್ಟದಕ್ಕೆ. ಮತ್ತೆಂತೆಲ್ಲ ಖುಷಿ ಆಗ್ತುಂಟಾ? ಖುಷಿ ಆಗ್ತುಂಟು. ಹಾಂ, ಸುಸ್ತಾಗ್ತುಂಟಾ? ನಿಮಗೆ ಬಚ್ಚುವಾಗ ಅವರಿಗೆ ಗೊತ್ತಾಗೋದಿಲ್ಲ, ಈಗ ಗೊತ್ತಾಗಲಿ ಅವರಿಗೆ ಅಲ್ವಾ? ಸೊ ಮೇಡಮ್, ನಿಜವಾಗ್ಲೂ ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರಿ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಫ್ಯಾನ್ ಆಗೋದು ಅಷ್ಟೇ ಎನರ್ಜಿ. ಸೊ ಇಷ್ಟು ದೊಡ್ಡ ಮಗಳು, ಅದೇ ಎಲ್ಲರೂ ಹೇಳ್ತಾರೆ 3 ಮಕ್ಕಳ ತಾಯಿ ಅಂತ ಯಾರು ಹೇಳುದಿಲ್ಲ ಅಂತ. 3 ಮಕ್ಕಳ? ಓ ಮೈ ಗಾಡ್, ಗೊತ್ತಿಲ್ಲ. ಹೌದೇನು, ದೊಡ್ಡವಳಿದ್ದಾಳೆ 10th, ಮತ್ತೊಬ್ಬ ಮಗ ಇದ್ದಾನೆ ಈಗ 2nd ಸ್ಟ್ಯಾಂಡರ್ಡ್. 10th ದೊಡ್ಡವರಾ? 10th ದೊಡ್ಡವಳು. ಅದೆಲ್ಲರೂ ಹೇಳ್ತಾ ಇರ್ತಾರೆ ನೀವೇನು ಸಂತೃ ಮಮ್ಮಿ ಅಂತ. ಸಂತೂರ್ ಮಮ್ಮಿ? ನಾನು ನಿನ್ನ ಸಂತೂರ್ ಮಮ್ಮಿ ಅಂತಾನೆ ಕರಿತೇನೆ. ಓಕೆ, ನೆಕ್ಸ್ಟ್ ಆ್ಯಡ್ ನೋಡ್ಕೊಳ್ಳಿ. ಸಂತೂರ್ನವರು ಒಳ್ಳೆ ಮಮ್ಮಿ ಇದ್ದಾರೆ ಇಲ್ಲಿ. 10th ಓದ್ತಿರೋರ ಮಮ್ಮಿ ಇಷ್ಟು ಚಂದ ಡ್ಯಾನ್ಸ್ ಮಾಡ್ತಾರೆ. ಇನ್ನು ನೀವು ಆ ಕಾಲದಲ್ಲಿ ಹೆಂಗಿರ್ಬೋದಲ್ಲ ಸರ್? ನಿಮ್ಮ ಡ್ಯಾನ್ಸ್ ನೋಡಿ ಬಿದ್ದದ? ಇಲ್ಲ
ಇಲ್ವಾ? ಇಲ್ಲ. ಅರೇಂಜ್ ಮ್ಯಾರೇಜ್. Arrange marriage. ಅರೇಂಜ್ ಮ್ಯಾರೇಜ್. ಈಗ ಡ್ಯಾನ್ಸ್ ನೋಡಿ ಎಷ್ಟು ಖುಷಿ ಆಗ್ಬೋದಲ್ಲ? ತುಂಬ ಅವರಿಗೆ ಅವತ್ತೇ ತುಂಬ ಖುಷಿ ಆಗ್ತಿತ್ತು. ಮತ್ತೆ ಕೆಲವು ಗೊತ್ತುಂಟಲ್ಲ, ಮದುವೆ ಆದ ನಂತರ ಮಾಡುವಾಗ ಅದಕ್ಕೆ ಕಮೆಂಟ್ಸ್ ಹೇಳುದಲ್ಲ, Yes. ಅದಕ್ಕೊಂದು ಮಾತ್ರ ಇದ್ದಿದ್ರು. ಮತ್ತೆ ಅವ್ರು ಹೇಳಿದ್ರು ಮಾಡು, ನಿನ್ನೆ ಇಷ್ಟ ಅಲ್ಲ. ನನಗೆ ಎಲ್ಲರೂ ಹೇಳ್ತಿದ್ರು ಇಷ್ಟು ಚಂದ ಮಾಡೋರು ಯಾಕೆ, ಒಂದು ಟ್ಯಾಲೆಂಟ್ ಉಂಟಲ್ಲ, ಅವಳು ಮೊದಲು ಮಾಡ್ತಿದ್ಲಲ್ಲ ಮಾಡಿ ಅಂತ. ಹಾಗೆ ಅವರಿಗೊಂದು ದೊಡ್ಡ ನನ್ನ ಗಂಡನಿಗೆ, ಯಾಕೆಂದರೆ ಅವರು ಇವತ್ತು ನನಗೆ ಅಷ್ಟು ಒಂದು ಪುಷ್ ಮಾಡಿ ಕಳಿಸ್ಲಿಲ್ಲ. ಆದರೆ ನನ್ನನ್ನು ತುಂಬ ಜನ ರೆಕಗ್ನೈಸ್ ಮಾಡಿದ್ದು, ನಮ್ಮ ಟಿವಿಯಲ್ಲಿ ನೀವು ಡ್ಯಾನ್ಸ್ ಮಾಡ್ತಿದ್ರಲ್ಲ ಅಂತ. ಇವಾಗ ನನಗೆ ಅನಿಸ್ತದ ನೀವು ಶ್ರದ್ಧನ ಮಮ್ಮಿ ಅಲ್ವಾ ಅಂತ ಹೇಳೋರು ಇನ್ನು ಸ್ಪಂದನ ಟಿವಿ ನೋಡಿದ ನಂತರ. ಪಕ್ಕ ಅದಕ್ಕೆ ನಾನು ಮೇಡಮ್ಗೆ ಒಂದು ದೊಡ್ಡ ಥ್ಯಾಂಕ್ಸ್ ಹೇಳಬೇಕು. ವಾಯ್ಸ್ ಆಫ್ ಆರಾಧನಕ್ಕೆ ಬರಲಿಕ್ಕೆ ಕಾರಣ ಅನಿತಾ ಮತ್ತು ಚೈತ್ರ ಅಂತೇಳಿ ಅವ್ರು ಹೇಳಿದ್ರು, ಈಗ ಒಂದು ಟ್ಯಾಲೆಂಟ್ ಮಕ್ಕಳದನ್ನು ಒಂದು ಇದು ಮಾಡಿ ಪದ್ಮಶ್ರೀ ಮೇಡಮ್ನವರು ಗುರುತಿಸ್ತಾ ಇದ್ದಾರೆ, ನೀವು ನಿಮ್ಮ ಮಗಳನ್ನು ಕಳಿಸಿ ಅಂತ ಹೇಳ್ತಿದ್ರು. ನನಗೆ ಮಾತಾಡ್ಲಿಕ್ಕೆ ಆಗ್ತಾ ಇಲ್ಲ ಸ್ವಲ್ಪ. ಹಾಗೆ ನಾನು ನೋಡುವ, ನಾನೇಗೂ ಹೇಳಿಕೊಡುವಾಗ ನನಗೆ ಕೇಳ್ತಾ ಇಲ್ಲ ನನ್ನ ಮಕ್ಕಳು, ನೋಡ ಇವರ ಹತ್ರ ಆದರೂ ಕೇಳೋರಲ್ಲ ಅಂತ ಬಿಟ್ಟೆ. ಓಕೆ. ಬಟ್ ಈಗ ತುಂಬ ಇಂಟ್ರೆಸ್ಟ್, ಅಮ್ಮ ನಾನು ಅದು ಮಾಡಲ ಅದು ಮಾಡಿ ಒಂದು ನಾನು ಹೇಳುವಾಗ ಒಂದೆರಡಕ್ಕೆ ಅಂತ ಕೂಗುದೆ, ಅದೇ ಒಳ ಪ್ಲಸ್ ಪಾಯಿಂಟ್. ಕೂಗುದ್ರಲ್ಲಿ ಎಂತ ಸಾಧಿಸ್ತಾಳೆ. ಯಾಕೆ ನಾನು ನನಗೆ ಎಂತ ನಾನು ಹೇಳಿಕೊಡ್ತೇನೆ, ಕರೆಕ್ಟ್ ಮಾಡ್ತಿದ್ರೆ ಮಾಡು, ಇಲ್ಲದ್ರೆ ನಾನು ಹೇಳಿಕೊಡೋದಿಲ್ಲ ಅಂತ. ಇವತ್ತು ಬೆಳಿಗ್ಗೆ ಸಹ ಒಂದೆರಡು ಬೈಗಳು ಸಿಕ್ಕಿ ಬಂದದ್ದು, ಕರೆಕ್ಟ್ ಮಾಡು ಇಲ್ಲದ್ರೆ ಮೇಡಮೇ ನಿಮಗೆ ಬೈತಾರೆ ಅಂತ. ಮತ್ತು ಕೆಲವು ಮಕ್ಕಳದೆಲ್ಲ ನೋಡಿ ಇಲ್ಲಮ್ಮ ನಾನು ಮಾಡ್ತೇನೆ ಅಂತ. ಅದಕ್ಕೆ ನೀವು ನೋಡಿ ಅಬ್ಸರ್ವ್ ಮಾಡಿದ್ರೆ ಅಂತ ಗೊತ್ತಿಲ್ಲ, ಗಡಿ ಕಣ್ಣಾಚೆಗೆ ನಾನೆಂತ ಕಣ್ಣು ಮಸಿತಾ ಇದ್ದಾನ ಅಂತ ನೋಡ್ತಿದ್ಲು. ಎಸ್. ಸೊ ಹೇಗೆ ಮಾಡಿದ್ದಾರೆ ಮಗಳು? ನನಗೆ ಖುಷಿಯಾಗಿದೆ. ಯಾಕೆಂದರೆ ನಾನೊಂದು 2 days 3 daysನಿಂದ ಕಳಿಸ್ತಿದ್ದೆ ದರ್ಶನ. ನಾನೇ ಕಳಿಸ್ಲಿಲ್ಲ, ನಾನು ಹೇಳಿಕೊಟ್ಟದನ್ನು ಜಸ್ಟ್ ನಾನು ಮಾಡ್ತಿರುವಾಗ ಅಬ್ಸರ್ವ್ ಮಾಡಿ ಅಮ್ಮ ಹೀಗಲ್ಲ ಅಂತ ಮಾಡ್ತಿದ್ಲು. ಆದ ಕಾರಣ ಚೆನ್ನಾಗಿ ಮಾಡಿದ್ದಾಳೆ. ಟ್ಯಾಲೆಂಟ್ ಉಂಟು, ಅದನ್ನು ಅವಳನ್ನು ತರ್ತಾ ಇಲ್ಲ ಅಷ್ಟೇ. ತರಬೇಕಾಯ್ತಾ? ಓಕೆ. ಎಸ್ ಮೇಡಮ್, ನಾನು ಇವತ್ತೊಂದು ಕೇಳಬೇಕು. ನೀವು ಡ್ಯಾನ್ಸ್ ಕಲಿತಾ ಇದ್ದೀರಾ? ಅಮ್ಮಂದು ಸ್ಕೂಲ್ ಬಿಟ್ಟು ಬೇರೆ ಎಲ್ಲಾದರೂ ಕಲಿತಿದ್ದೀರಾ? ಇಲ್ವಾ? ಅಲ್ಲಿಗೆ ಹೋಗ್ತಿರಲ್ಲ, ಧೈರ್ಯ ಆಗ್ಬೋದು ನಿಮ್ಮದಾಯ್ತಾ? ಓಕೆ. ಸೊ ನಾನು ನಿಮ್ಮ ಅಮ್ಮನಿಗೆ ಎದುರುಕೊಳ್ಳೋ ರೇಂಜ್ ನೋಡಿದರೆ ಬೇರೆ ಯಾವುದಾದ್ರು ಡ್ಯಾನ್ಸ್ ಸ್ಕೂಲ್ಗೆ ಸೇರಿದ್ದೀರಾ ಅಂತ ಅಂದ್ಕೊಂಡೆ. ಬಟ್ ಸ್ಟಿಲ್ ನಿಮ್ಮಿಬ್ಬರ ಕಾಂಬಿನೇಷನ್ ಮತ್ತು ಸೂಪರ್ ಡೂಪರ್ ಹೇಟ್. ಆ್ಯಂಡ್ ಇಂಥ ಅಮ್ಮ ಬಡಲಿಕ್ಕೆ ನೀವು ತುಂಬ ಲಕ್ಕಿ ಆಯಿತಾ. ಸೊ ಎಸ್. ಸೊ ಇನ್ನು ಏನಿದ್ರು ತಾಯಿಯೇ ಗುರು ಆದ ನಂತರ ಯಾರನ್ನ ಸೋಲ್ಸೋಕ್ಕಾಗುತ್ತಾ? ಚಾನ್ಸೇ ಇಲ್ಲ. ಇನ್ನು ಜಸ್ಟ್ ಗೋ ಹೆಡ್. ಓಕೆನಾ? ಸೊ ಅದು ತರಬೇಕು. ಅವ್ರು ತರಲಿಲ್ಲ ಹೇಳಿದ್ರಲ್ಲ, ಅದನ್ನು ತರಬೇಕು. ಓಕೆ. ಆಲ್ ದಿ ವೆರಿ ಬೆಸ್ಟ್. ಥ್ಯಾಂಕ್ ಯು. ಪದ್ಮಶ್ರೀ ಮೇಡಮ್ ಇವರಿಗೆ ಥ್ಯಾಂಕ್ ಯು, ಮತ್ತು ಸ್ಪಂದನ ಟಿ ವಿ ಅವರಿಗೆ ಸಹ ಥ್ಯಾಂಕ್ ಯು, ತುಂಬ ಹೃದಯದ ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ನೋಡಿದ್ರಲ್ಲ ವೀಕ್ಷಕರೇ, ಎಪಿಸೋಡ್ ಎಷ್ಟು ಮುಂದೆ ಹೋಗ್ತಾ ಇದೆಯೋ ಪರ್ಫಾರ್ಮೆನ್ಸ್ ಕೂಡ ಅಷ್ಟೇ ಮುಂದೆ ಹೋಗ್ತಾ ಇದೆ. ಈ ಶೋವನ್ನು ನಿಲ್ಲಿಸಬಾರ್ದು ಅಂತ ಎಲ್ರಿಗೂ ಅನಿಸಿರುತ್ತೆ. ಯಾಕಂತ ಹೇಳಿದರೆ ಪಕ್ಕ ಎಲ್ಲರೂ ಅಡಿಕ್ಟ್ ಆಗಿಬಿಡ್ತಾರೆ, ವೀಕೆಂಡ್ ರೈಸಿಂಗ್ ಸ್ಟಾರ್ಸ್ ಬರ್ತಾರೆ ಅಂತ. ಅಷ್ಟು ಖುಷಿ ಕೊಡುತ್ತೆ ಈ ಕಾರ್ಯಕ್ರಮವನ್ನು ಹೋಸ್ಟ್ ಮಾಡ್ತಿರೋದು ನನಗೂ ಅಷ್ಟು ಖುಷಿ ಕೊಡುತ್ತೆ. ಸೊ ಇಂಥದ್ದೇ ಪರ್ಫಾರ್ಮೆನ್ಸ್ ಬಾಕಿ ಇದೆ. ಒಂದು ವಿರಾಮನ ತಗೊಂಬರೋಣ. ಇದು ಸ್ಪಂದನ ವಾಹಿನಿಯ ಪ್ರತಿಭೆಗಳ ಅತಿ ದೊಡ್ಡ ವೇದಿಕೆ ರೈಸಿಂಗ್ ಸ್ಟಾರ್ಸ್. ಕೆಲವು ಹೆಮ್ಮೆಯ ಪದಗಳಿಗೂ ಮೀರಿತು. ಹೊಸತನವನ್ನು ಯಾರು ತಾನೇ ಇಷ್ಟಪಡುವುದಿಲ್ಲ. ನೀವು ನಡೆದಾಡುವ ದಾರಿ ನಿಮಗೆ ಆನಂದವನ್ನು ತಂದಾಗ, ದೈನಂದಿನ ಕ್ರಿಯಾಶೀಲ ಜೀವನಕ್ಕಾಗಿ ಬಣ್ಣಗಳ ಸುಂದರ ಲೋಕದಲ್ಲಿ ನಮ್ಮ ಜೀವನದ ಕೆಲವು ಸಂಬಂಧಗಳು ಮಾತ್ರ ಯಾವಾಗ್ಲೂ ಜೊತೆಲೇ ಇರುತ್ತೆ. ವಾಕ್ಮೇಟ್, ವಾಕ್ ವಿತ್ ಕಂಫರ್ಟ್. ನಾನು ಆಲ್ರೆಡಿ ಕ್ಯಾಬಲ್ಲಿ ಕೂತಿದ್ದೀನಿ. ಯು ಡೋಂಟ್ ಹ್ಯಾವ್ ಟು ವರಿ. ನಾನು ಹುಷಾರಾಗಿ ಮನೆ ಸೇರ್ತೀನಿ. ಈ 2 ಕೊಲೆಗಳ ಹಿಂದೆ ಯಾರಾದ್ರೂ ಸೀರಿಯಲ್ ಕಿಲ್ಲರ್ ಕೈವಾಡ ಇದೆಯಾ?
ಒಂಟಿಯಾಗಿರೋ ಹುಡುಗಿರ್ನ ಡ್ರಾಪ್ ಮಾಡ್ತೀನಿ ಅಂತ ಹೇಳಿ ಯಾಮಾರಿಸಿ ಏನೋ ಮಾಡ್ತಿದ್ದಾನೆ. ದಿಸ್ ಇಸ್ ಸೀರಿಯಸ್. ಇದೇ ಆದ್ರೆ ಅವ್ನ್ ಪಕ್ಕ ಕ್ರಿಮಿನಲ್ ಮೈಂಡೆಡ್. ಒಂದೇ ಜಾಗದಲ್ಲಿ ಬಾಡಿ ಪೀಸ್ಗಳು ಸಿಕ್ಕಿದೆ ಅಂದ್ರೆ ಕೊಲೆಗಾರನ ಉದ್ದೇಶ ಬಾಡಿ ಬಚ್ಚಿಡೋದಲ್ಲ. ಡ್ರೈವರ್ ಮೋಸ್ಟ್ಲಿ ಲೆಫ್ಟ್ ಹ್ಯಾಂಡೆಡ್ ಆಗಿರ್ಬೇಕು. ಯಾರ್ಯವನು? ಅವಳು ನಿನ್ನಿಂದ ಏನೋ ಮುಚ್ಚಿಡ್ತಿದ್ದಾಳೆ ಅಂತ. ಆ ಗಿಫ್ಟ್ನ ನಾನು ಆವತ್ತೇ ಕೊರಿಯರ್ ಮಾಡಿದ್ದೀನಿ. ಇಲ್ಲ, ಸಮಥಿಂಗ್ ಇಸ್ ಮಿಸ್ಸಿಂಗ್. ಆವತ್ತು ನೀನು ನಿನ್ನ ಡ್ಯೂಟಿ ಏನಾದರೂ ಸರಿಯಾಗಿ ಮಾಡಿದಿದ್ರೆ ಇವತ್ತು ನಾನು ಈ ರೀತಿಯಾಗಿ ಬದಲಾಗ್ತಿರ್ಲಿಲ್ಲ. ವಿರಾಮದ ಬಳಿಕ ಮತ್ತೊಮ್ಮೆ ನಿಮ್ಮ ನೆಚ್ಚಿನ ರೈಸಿಂಗ್ ಸ್ಟಾರ್ಸ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್, ಇದೊಂದು ಡಬಲ್ ಧಮಾಕ ಅಂತ ಹೇಳ್ಬೋದು. ಸೊ ನಮಗಂತೂ ಸಖತ್ ಇಷ್ಟ ಆಗಿದೆ. ಎಲ್ಲರೂ ಕೂಡ ಎಂಜಾಯ್ ಮಾಡಿದ್ದಾರೆ ಆ್ಯಂಡ್ ಎಲ್ಲರೂ ನೀವು ಎಂಜಾಯ್ ಮಾಡಿರ್ತೀರಿ ಅಂತ ಕೂಡ ಅಂದ್ಕೊಂಡಿದ್ದೇನೆ. ಎಸ್, ನೆಕ್ಸ್ಟ್ ಪರ್ಫಾರ್ಮರ್ ಬರ್ತಾ ಇದ್ದಾರೆ, ಅಭಿಷ್ನಾ ಫ್ರಮ್ ಮ್ಯಾಂಗ್ಳೂರ್. ಸೊ ಟೀಚರ್ನ ಮಗಳು ಯಾವ ರೀತಿ ಡ್ಯಾನ್ಸ್ ಮಾಡ್ತಾರೆ ಅಂತ ನೋಡ್ಕೊಂಬರೋಣ. So please welcome Abhishna from Mangalore. ಬರಿಗಲ್ಲೆ ಕೆರಿಯಾತ ಬರಿಗಲ್ಲೆ ದುರ್ಗವನಾಳುವ ದೊರಿರಾಯ ದುರ್ಗವನಾಳುವ ದೊರಿರಾಯರ ಮಲ್ಲಿ ಚರ್ಮದ ಕಲ್ಲು ತಿರಗ್ಯಾವು ದುರ್ಗವನಾಳುವ ದೊರಿರಾಯರ ಮಲ್ಲಿ ಚರ್ಮದ ಕಲ್ಲು ತಿರಗ್ಯಾವು ಜಲ್ಲ ಜಲ್ಲಾನೆ ಬುದುರವ್ವ ನಿಂಗೆ ಬೆಲ್ಲದ ರುತಿಯ ಬೆಳಗೇನು ಜಲ್ಲ ಜಲ್ಲಾನೆ ಬುದುರವ್ವ ನಿಂಗೆ ಬೆಲ್ಲದ ರುತಿಯ ಬೆಳಗೇನು ನವಿಲಾಡೋ ನಮ್ಮ ವನ ಚಂದ ಚನ್ನಿಗರ ಬೆವರಿನ ಗಂಧ ಬಲು ಚಂದ ನವಿಲಾಡೋ ನಮ್ಮ ವನ ಚಂದ ಚನ್ನಿಗರ ಬೆವರಿನ ಗಂಧ ಬಲು ಚಂದ
ಅಭಿಷ್ಣ. ಹಲೋ, ಹೇಗಿದ್ದೀರಿ? ಚೆನ್ನಾಗಿದ್ದೇವೆ. ನೀವು? ಹಾ, ಸೂಪರ್. ಮತ್ತೆ ಆಂಕರಿಂಗ್ ಎಲ್ಲ ಕಲ್ತ್ರಾ? ಇಲ್ಲ, ಇಲ್ಲ, ಕಲಿಬೇಕಿನ್ನು. ಕಲಿಬೇಕಾ? ಸೊ ಆಂಕರಿಂಗ್ ಮಾಡ್ತೀರಾ? ಬೇಡ, ಈಗ ನೀವೇ ಮಾಡಿ. ಬೇಡಲ್ಲ. ಎಸ್, ಥ್ಯಾಂಕ್ ಯು. ಎಸ್ ಅಭಿಷ್ಣ, ಒಂದು ಗುಡ್ ನ್ಯೂಸ್ ಕೇಳ್ಪಟ್ಟೆ. ಸೊ ಹೌಸ್ ವಾರ್ಮಿಂಗ್ ಆಯ್ತಾ? ಇಲ್ಲ, ನಾಳೆ ನೈಟ್, ನಾಳ್ದು ಹೌದು. ಕರೆದ್ರಿಯಾ ನಾನು? ಇಲ್ಲ, ಮತ್ತೆ ಕರಿಯುವ ಅಂತ. ಬನ್ನಿ ನೀವು ಸಹ. ಚಾನ್ಸೇ ಇಲ್ಲ. ನಾನು ಹೇಳೋದಿರ್ತಿದ್ದೆ, ಹೇಳ್ತಾ ಇರ್ಲಿಲ್ಲ. ಇಲ್ಲ, ನಾನು ಕಾರ್ಡ್ ತಂದಿದ್ದೇನೆ. ಕಾರ್ಡ್ ತಂದಿದ್ದೀರಾ? ATM ಕಾರ್ಡ್ ಆದ್ರೆ ಕೊಡಿ ಆಯ್ತಾ? ಅಲ್ಲ. ಓಕೆ. ಸೊ ಅಭಿಷ್ಣ, ಎಷ್ಟು ಚಂದ ಡ್ಯಾನ್ಸ್ ಮಾಡಿದ್ರಿ. ಅದು ಬಿಟ್ಟು ಸೂಪರಾಗಿ ಕಾಣಿಸ್ತಾ ಇದ್ದೀರಾ. ಯಾರು ರೆಡಿ ಮಾಡಿದ್ದು? ನಾನೇ. ನೀವು ರೆಡಿ ಆದದಾ? ಓಕೆ, ಫಸ್ಟ್ ಹೇಳ್ತೇನೆ. ನಮಸ್ತೆ ಟೀಚರ್. ನಿಮ್ದು ಅಮ್ಮ ಬರೋದಿಲ್ಲ ಅಂತ ಇಲ್ಲಿಗೆ, ಅದಕ್ಕೆ ನಾನು ಈಗಲೇ ಹೇಳಿದ್ದು. ಓಕೆನಾ? ಎಸ್. ಸೊ ಅಭಿಷ್ಣ, ಇವತ್ತು ಪರ್ಫಾರ್ಮ್ ಮಾಡಿದ್ದು ಎಷ್ಟು ಡಿಫ್ರೆನ್ಸ್ ಅನಿಸ್ತು? ಯಾಕಂತ ಹೇಳಿದರೆ ಒಂದು ಎರಡು ಸರ್ತಿ ಬಂದಿದ್ದೀರ ಅನ್ಸುತ್ತಲ್ಲ? ಡ್ಯಾನ್ಸ್ ಇದು 2ನೇ ಸಲ, ಇಂಟರ್ವ್ಯೂ ಒಂದು, ಡ್ಯಾನ್ಸ್ ಒಂದು. ಇಂಟರ್ವ್ಯೂ ಕೊಟ್ಟಿದ್ರಲ್ಲ, ಹೇಗೆ ಅನ್ನಿಸ್ತು ಅದು? ಸೂಪರ್, ಇಷ್ಟ ಆಯಿತು. ಯಾರೆಲ್ಲ ಏನೆಲ್ಲ ಹೇಳಿದರು? ತುಂಬ ಜನ ಒಳ್ಳೆ ಆಗಿದೆ ಅಂತ ಹೇಳಿದರು. ನಿಮ್ಮ ಆ್ಯಂಕರಿಂಗ್ಸ್ ಒಳ್ಳೆ ಆಗಿದೆ ಅಂತ ಹೇಳಿದ್ದಾರೆ. ಹೌದಾ? ಥ್ಯಾಂಕ್ಸ್ ಇಲ್ಲ ಆಯಿತಾ? ಓಕೆ. ಎಸ್, ನನ್ನ ಅಭಿಮಾನಿಗಳು ಎಲ್ಲಿ ಹೋದರು. ಎಸ್. ಸೊ ಅಭಿಷ್ಣ, ಇವತ್ತು ಇಷ್ಟು ಚೆಂದ ಪರ್ಫಾರ್ಮ್ ಮಾಡಿದ್ರಿ. ಅದ್ರ ಜೊತೆಗೆ ಏನಾದರೂ ಸ್ಪೆಷಲ್ ಚೇಂಜಸ್ ಆಗಿದೆಯಾ? ಸ್ಪಂದನಕ್ಕೆ ಬಂದ ನಂತರ ಏನಾದರೂ ಚೇಂಜಸ್ ಆಗಿದೆ ನಿಮ್ಮ ಲೈಫಲ್ಲಿ? ಚೇಂಜಸ್ ಅಂದರೆ, ಇನ್ನೊಮ್ಮೆ ನಾನು TV ಯಲ್ಲಿ ಬಂದೆ ಸ್ಪಂದನದಿಂದ. ಹಾಗೆ ಎಲ್ಲರೂ ಕಂಗ್ರಾಟ್ಸ್, ಚಂದ ಮಾಡಿದ್ವಿ, ಸೂಪರ್ ಆಗಿದೆ ಅಂತ ಹೇಳಿದ್ರು. ಅದು ಖುಷಿ ಆಯಿತು, ತುಂಬ ಖುಷಿ ಆಯ್ತಲ್ಲ. ನಿಮಗೆ ಗಟ್ಟಿಮೇಳ? ಹಾಂ, ಗಟ್ಟಿಮೇಳ ಇಷ್ಟ ಅಲ್ಲ ನಿಮಗೆ? ಹೇಗುಂಟು ಈಗ ಸೀರಿಯಲ್? ಈಗ ನೋಡ್ಲಿಲ್ವಾ? ನೋಡಬೇಕು ಅದೆಲ್ಲ. ಅದು ಮನೆ ಹೋಗ್ಲಲ್ಲ, ಹಾಗೆ ಸ್ವಲ್ಪ ಬಿಸಿ ಇದ್ದೆ. ಹೌದಾ? ಬೇಕಾ ಸ್ಟೋರಿ ಹೇಳ್ತೇನೆ ನಾನು. ಒಳ್ಳೆ ಟ್ವಿಸ್ಟ್ ಉಂಟು ಈಗ, ಗೊತ್ತುಂಟಾ? ಸೂಪರ್ ಉಂಟು. ಗಟ್ಟಿಮೇಳ ನೋಡಿ ಹೋಗಿ, ಓಕೆನಾ? ZEE5 ಆ್ಯಪಲ್ಲಿ ನೋಡಿ, ಓಕೆನಾ? ಎಸ್, ಖುಷಿ ಆಯ್ತು ಅಭಿಷ್ಣ ನಿಮ್ಮನ್ನು ಮೀಟ್ ಆಗಿ ಅಗೇನ್. ಆ್ಯಂಡ್ ಯಾವಾಗಲೂ ಸ್ಮೈಲಿಂಗ್ ಆ್ಯಂಡ್ ಚಾರ್ಮಿಂಗ್ ನೀವು. ಸೊ ಹಾಗೆ ಇರಿ. ಆಲ್ ದಿ ವೆರಿ ಬೆಸ್ಟ್. ಥ್ಯಾಂಕ್ ಯು. ಸ್ಪಂದನ TVಗೆ ಅವಕಾಶ ಮಾಡಿಕೊಟ್ಟದಕ್ಕೆ ಧನ್ಯವಾದಗಳು. ಹಾಗೂ ಪದ್ಮಶ್ರೀ ಮ್ಯಾಮ್ ಹಾಗೂ ವಾಯ್ಸ್ ಆಫ್ ಭಾರತ ತಂಡಕ್ಕೂ ಧನ್ಯವಾದ. ನಿಮಗೂ ಧನ್ಯವಾದ. ಥ್ಯಾಂಕ್ ಯು ಸೋ ಮಚ್. ಎಂಟರ್ಟೈನ್ಮೆಂಟ್ ಅಂತ ಹೇಳಿದರೆ ಇವತ್ತಿನ ಎಪಿಸೋಡ್ ಅಂತ ಹೇಳ್ಬೋದು. ಸೊ ಎಲ್ಲ ಒಂದು ಪ್ಯಾಕೇಜ್ಗಳೇ ಇವತ್ತು. ಸಖತ್ ಖುಷಿಯಾಗಿದ್ದೇನೆ. ಸೊ ಈ ಎಪಿಸೋಡನ್ನು ಎಂಡ್ ಮಾಡಬೇಕು ಅಂತ ಒಂದು ಸೂಪರ್ ಆಗಿರುವಂಥ ಹಾಡು ಕೇಳ್ಕೊಂಡು ಎಂಡ್ ಮಾಡೋಣ ಅಲ್ವಾ? ಸೊ ಸಖತ್ತಾಗಿರುವಂಥ ಹುಡುಗಿ ಬರ್ತಾ ಇದ್ದಾರೆ ಈ ಹಾಡನ್ನು ಹಾಡಲಿಕ್ಕೆ, ಅಮೂಲ್ಯ ಕಾಮತ್. ಸೊ ಅಮೂಲ್ಯವಾಗಿದೆ ಅಂತ ಇವರ ಧ್ವನಿ ಕೂಡ. ಸೊ ಇವರನ್ನು ವೆಲ್ಕಮ್ ಮಾಡೋಣ. ಮುದ್ದಾದ ಬೆಡಗಿ ಮಂಗಳೂರಿನಿಂದ. ದೆನ್ ಪ್ಲೀಸ್ ವೆಲ್ಕಮ್ ಆನ್ ಸ್ಟೇಜ್ ಅಮೂಲ್ಯ ಕಾಮತ್ ಫ್ರಮ್ ಮ್ಯಾಂಗ್ಳೂರ್. ಕಮಲದ ಮೊಗದೋಳೆ, ಕಮಲದ ಕಣ್ಣೋಳೆ, ಕಮಲವ ಕೈಯಲ್ಲಿ ಹಿಡಿದೋಳೆ. ಕಮಲದ ಮೊಗದೋಳೆ, ಕಮಲದ ಕಣ್ಣೋಳೆ, ಕಮಲವ ಕೈಯಲ್ಲಿ ಹಿಡಿದೋಳೆ. ಕಮಲನಾಭನ ಹೃದಯ ಕಮಲದಲ್ಲಿ ನಿಂತೋಳೆ. ಕಮಲಿನಿ ಕರ ಮುಗಿವೆ ಬಾಮ, ಪೂಜೆಯ ಸ್ವೀಕರಿಸಿ ದಯ ಮಾಡಿಸಮ್ಮ. ಕಮಲದ ಮೊಗದೋಳೆ, ಕಮಲದ ಕಣ್ಣೋಳೆ, ಕಮಲವ ಕೈಯಲ್ಲಿ ಹಿಡಿದೋಳೆ. ಕಮಲದ ಮೊಗದೋಳೆ, ಕಮಲದ ಕಣ್ಣೋಳೆ, ಕಮಲವ ಕೈಯಲ್ಲಿ ಹಿಡಿದೋಳೆ. ಶ್ರೀದೇವಿ ಬಾಮ, ಧನಲಕ್ಷ್ಮಿ ಬಾಮ, ಮನೆಯನ್ನು ಬೆಳಕಾಗಿ ಮಾಡು. ದಯ ತೋರಿ ಬಂದು ಮನದಲ್ಲಿ ನಿಂತು ಸಂತೋಷ ಸೌಭಾಗ್ಯ
ಈಗ ಬೆಳಗುವೆ ಕಮಲದ ಮೊಗದೋಳೆ ಕಮಲದ ಕಣ್ಣೋಳೆ ಕಮಲವ ಕೈಯಲ್ಲಿ ಹಿಡಿದೋಳೆ ಕಮಲದ ಮೊಗದೋಳೆ ಕಮಲದ ಕಣ್ಣೋಳೆ ಕಮಲವ ಕೈಯಲ್ಲಿ ಹಿಡಿದೋಳೆ ಕಮಲನಾಭನ ಹೃದಯ ಕಮಲದಲ್ಲಿ ನಿಂತೋಳೆ ಕಮಲಿನಿ ಕರ ಮುಗಿವೆ ಬಾಮ ಪೂಜೆಯ ಸ್ವೀಕರಿಸಿ ದಯ ಮಾಡಿಸಮ್ಮ ಕಮಲದ ಮೊಗದೋಳೆ ಕಮಲದ ಕಣ್ಣೋಳೆ ಕಮಲವ ಕೈಯಲ್ಲಿ ಹಿಡಿದೋಳೆ ಕಮಲವ ಕೈಯಲ್ಲಿ ಹಿಡಿದೋಳೆ. ಎಸ್ ಹಾಯ್ ಅಮೂಲ್ಯ. ಹಾಯ್. ಎಸ್, ಸೊ ಫಸ್ಟ್ ಟೈಮ್ ಸ್ಪಂದನಕ್ಕೆ ಬಂದಿರೋದಲ್ಲ? ಹೌದು. ಹೇಗೆ ಅನ್ನಿಸ್ತು? ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಇದು. ಅಂದರೆ ಟಿ ವಿಯಲ್ಲಿ ಬರೋ ಥರ ನಾವು ಸಿಂಗ್ ಮಾಡೋದು ತುಂಬ ಖುಷಿ ಆಗ್ತಿದೆ. ಖುಷಿ ಆಗ್ತಿದ್ಯಾ? ಫಸ್ಟ್ ಆಫ್ ಆಲ್ ನೀವು ತುಂಬ ಕ್ಯೂಟ್ ಆಗಿದ್ದೀರಾ. ಥ್ಯಾಂಕ್ ಯು. ನನಗಿಂತ ಸ್ವಲ್ಪ ಕಮ್ಮಿ. ನಿಜ ತುಂಬ ಕ್ಯೂಟ್ ಆಗಿದೆ ನೋಡಿ. ನಾನಲ್ಲಿ ಈಗೆಲ್ಲಿದ್ದೇನೆ ನೋಡಿ, ಇಷ್ಟು ಲಕ್ಷಣವಾಗಿ ಒಂದು ಪಕ್ಕ ಕನ್ನಡದ ಹೆಣ್ಣು ಮಗಳ ಥರ ಕಾಣಿಸ್ತಾ ಇದ್ದೀರಿ. ತುಂಬ ಮುದ್ದಾಗಿ ಕಾಣಿಸ್ತಿದ್ದೀರಾ. ಸೊ ನಿಮಗೆ ಡಿವೋಷ್ನಲ್ ಸಾಂಗ್ಸೇ ಇಷ್ಟನಾ? ಡಿವೋಷ್ನಲ್ ಸಾಂಗ್ಸ್ ಅಂದರೆ ತುಂಬ ಇಷ್ಟ. ಆದರೆ ಫಿಲ್ಮಿಗೆ ಕೂಡ ಹಾಡ್ತೇನೆ. ಆದರೆ ಸಣ್ಣ ವಯಸ್ಸಿಂದ ಅಮ್ಮ ಅಂದರೆ ಭಜನೆ ಹೇಳ್ತಾರೆ ಮನೆಯಲ್ಲಿ. ನನಗೆ ಹಾಡು ಅನ್ನೋದು ಅವಾಗಲೇ ಗೊತ್ತಾಗಿದ್ದು. ಅಮ್ಮ ಅಂದರೆ ಭಜನೆ ಹೇಳುವಾಗ ನಾನು ಕೂಡ ಹತ್ರ ಕೂತ್ಕೊಂಡೆ. ಆವಾಗ ನನಗೆ ಡಿವೋಷ್ನಲ್ ಸಾಂಗ್ ಅಂದರೆ ಇಷ್ಟ ಆಯ್ತು. ಫಸ್ಟ್ ನಾನು ಹಾಡಿದ್ದೆ ಡಿವೋಷ್ನಲ್ ಸಾಂಗ್. ಹೌದಾ? ನಾನು ಅಂದ್ಕೊಂಡೆ ನಾನೇ ಒಬ್ಳು ಮಾತಾಡೋದು ಅಂತ. ನನಗಿಂತ ಜಾಸ್ತಿ ಮಾತಾಡ್ತಾ ಇದ್ದಾರೆ. ಓಕೆ, ನಾನು ಟಾಕೆಟಿವೆ. ಹೌದಾ? ಕೈ ಕಡಿ. ವೆರಿ ಗುಡ್. ಮಾತಾಡೋರು ತುಂಬ ಒಳ್ಳೆಯವರಾಗಿರ್ತಾರೆ ಗೊತ್ತಾ? ಸೈಲೆಂಟ್ ಆಗಿರೋರೆ ಗುಸ್ ಮಾಡೋದೇನಾದರೂ. ಓಕೆ, ಸೊ ಈಗ ಮಾತಾಡ್ತೀರಿ ಅಂತ ಹೇಳಿದ್ದೀರಾ ಅಲ್ವಾ? ಸೊ ನಾನೊಂದು ಮಾತು ಕೇಳ್ತಾ ಇದ್ದೇನೆ, ನಡೆಸ್ಕೊಡ್ತೀರಾ? ಸೊ ಫಿಲ್ಮಿ ಸಾಂಗ್ ಹೇಳಿದ್ದೀರಾ, ಒಂದು ಈ ಡಿವೋಷ್ನಲ್ ಸಾಂಗಿಗೆ ಅಪೋಸಿಟ್ ಆಗೋ ಥರ ಯಾವ್ದಾದ್ರು ಫಿಲ್ಮ್ ಸಾಂಗ್ ಹಾಡ್ತೀರಾ ವಿದೌಟ್ ಟ್ರ್ಯಾಕ್? ಓಕೆನಾ? ಒಂದು 2 ಲೈನ್. ಹಾಂ. ತಾಜಾ ಸಮಾಚಾರ ಹೇಳಲಿ ನಾನು ಯಾರಿಗೆ, ಅನಾಯಾಸವಾಗಿ ಸಿಕ್ಕೆನು ನಿನ್ನ ದಾಳಿಗೆ, ಹೃದಯದ ಗದಿ ನಾಜೂಕು ಕೊಡುವೆನು ಕಿವಿಯಲಿ ವರದಿ, ಗುಣಪಡಿಸಲು ನೀ ಬೇಕು ಬರುವುದೇ ನನ್ನಯ ಸರದಿ, ಎದೆಗೊರಗಿ ಆಲಿಸಿ ಚೆಲುವೆ ಮಾಡಿ ಬಿಡು ತಪಾಸನೆ ಶುರು. ಎಸ್, ಯಾವ್ದು ಹಾಡು ಹಾಡಿದ್ರು ಇದು ಮಾತ್ರ ಬಿಡೋದಿಲ್ಲಲ್ಲ. ನೋಡಿದೆ ನಾನು. ಬಟ್ ತುಂಬ ಚೆನ್ನಾಗಿ ಹಾಡಿದ್ರಿ. ಫಿಲ್ಮಿ ಸಾಂಗ್ ಕೂಡ ಇಷ್ಟು ಚೆನ್ನಾಗಿ ಹಾಡ್ತೀರಿ, ಖುಷಿ ಆಯಿತು. ಸೊ ನಿಮ್ಮನ್ನು ಹೇಳಿದ ತಕ್ಷಣ ಹೇಳಿದ್ರು ಪದ್ಮಶ್ರೀ ಮೇಡಮ್, ನಮ್ಮ ಟೀಮ್ ಇದು ಸಿಂಗರ್, ಸೂಪರ್ ಸಿಂಗರ್ ಅಂತ. ಸೊ ಅವ್ರು ಹೇಳಿದ ಮಾತನ್ನು ಇವತ್ತು ಉಳಿಸ್ಕೊಟ್ರಿ. ಸೊ ನೆಕ್ಸ್ಟ್ ಟೈಮ್ ಕೂಡ ಸ್ಪಂದನಕ್ಕೆ ಬರ್ತಾ ಇರಿ, ಓಕೆನಾ? ಸೊ ಹೇಗೆ ಅನ್ನಿಸ್ತು ಈ ಎಕ್ಸ್ಪೀರಿಯನ್ಸ್? ಟೋಟಲ್ ಎಕ್ಸ್ಪೀರಿಯನ್ಸ್ ಏನು ಅನ್ನಿಸ್ತು? ತುಂಬ ಖುಷಿ ಆಗ್ತಿದೆ. ಹೀಗೆ ಅಂದರೆ ನಿಮ್ಮ ಥರ ಒಳ್ಳೆ MC ಮಾಡೋರು ನಮ್ಮ ಜೊತೆ ಮಾತಾಡ್ತಿರೋದು ಅದೊಂದು ಖುಷಿ ವಿಚಾರನೇ ಅಲ್ವಾ. ಆಮೇಲೆ ಈ ಸ್ಟೇಜ್ ಕ್ಯಾಮರಾ ಮುಂದಿದ್ದು ಅದೆಲ್ಲ ಹೇಳೋದು ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್. ಸೊ ನಿಮಗೆ ಆ್ಯಂಕರ್ ಆಗಬೇಕು ಅಂತ ಏನಾದರೂ ಇದೆಯಾ? ಆ್ಯಂಕರ್ ಆಗಬೇಕಂತಿದೆ, ಆದರೆ ನಾನು ಮಾತಾಡಿದರೆ ಜನ ಎಲ್ಲ ಓಡಿ ಹೋಗ್ಬೋದು ಆಮೇಲೆ ಎಂಡ್ ಮಾಡೋದೆ. ಅಯ್ಯ, ಇಷ್ಟು ಜನ ಈ ತಡ್ಕೊಂಡು ಕೂತಿದ್ದಾರೆ. ಸೊ ಟ್ರೈ ಮಾಡ್ತೀರಾ? ಟ್ರೈ ಮಾಡಿ, ಓಕೆನಾ? ಸೊ ನಿಮ್ಮ ಸ್ಟೈಲಲ್ಲೇ ರೈಸಿಂಗ್ ಸ್ಟಾರನ್ನು ಹೇಗೆ ಹೋಸ್ಟ್ ಮಾಡ್ತೀರಿ? ಹಾಯ್, ಹಲೋ, ನಮಸ್ತೆ ಎಲ್ಲರಿಗೂ. ನಾನು ನಿಮ್ಮ ಅಮೂಲ್ಯ ಕಾಮತ್. ನಿಮಗೆ ಇಲ್ಲಿ ಎಲ್ಲ ರೈಸಿಂಗ್ ಸ್ಟಾರ್ ಅನ್ನೋ ಈ ವೇದಿಕೆಯಲ್ಲಿ ನಿಮ್ಮನ್ನು ಸ್ವಾಗತಿಸುತ್ತೇನೆ. ನಿಮ್ಮೆಲ್ಲರಿಗೂ ನನ್ನ ತುಂಬು ಹೃದಯದ ಸ್ವಾಗತ. ಎಸ್, ವೆರಿ ಗುಡ್. ಸೊ ತುಂಬ ಚೆನ್ನಾಗಿ ಮಾತಾಡ್ತೀರಾ, ಅದನ್ನು ನೀವು ಮುಂದುವರಿಸಿ, ಓಕೆನಾ? ಎಸ್, ಆಲ್ ದಿ ವೆರಿ ಬೆಸ್ಟ್. ಥ್ಯಾಂಕ್ ಯು. ಆ್ಯಂಡ್ ಯಾರಿಗೆ ಥ್ಯಾಂಕ್ಸ್ ಹೇಳಿಕೆ ಬಾಕಿ ಉಂಟಾ? ಹೌದೌದು. ನನಗೆ ಈ ವೇದಿಕೆ ಮೇಲೆ ಒಂದು ಅವಕಾಶ ನೀಡಿದ ಸ್ಪಂದನ ವಾಹಿನಿ ಹಾಗೂ ಪದ್ಮಶ್ರೀ ಮೇಡಮಿಗೆ ಮತ್ತು ವಾಯ್ಸ್ ಆಫ್ ಆರಾಧನಕ್ಕೆ ನನ್ನ ತುಂಬು ಹೃದಯದ ಧನ್ಯವಾದಗಳು. ಎಸ್, ನಾನಿಲ್ಲಿ ಒಂಥರ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಆಗಿದ್ದೇನೆ, ಮರ್ತೋದ್ರೆ ನೆನಪು ಮಾಡಲಿಕ್ಕೆ. ಅಂತ ಇನ್ನು ನೆನಪಿಟ್ಕೊಳ್ಬೇಕು, ಓಕೆ? ಎಸ್, ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ಎಂಟರ್ಟೈನ್ಮೆಂಟ್ ಅನ್ನೋದು ಫ್ರೀಯಾಗಿ ಸಿಕ್ಕಿದಾಗ ಯಾಕೆ ಮಿಸ್ ಮಾಡ್ಕೋತೀರಿ? ಪ್ರತಿ ವೀಕೆಂಡ್ ಈ ಪ್ರೋಗ್ರಾಮ್ ನೋಡಿ ಎಂಜಾಯ್ ಮಾಡಿ ಅಂತ ಹೇಳ್ತಾ, ನೆಕ್ಸ್ಟ್ ಎಪಿಸೋಡಲ್ಲಿ ಇಂಥ ತುಂಬ 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 ಟ್ಯಾಲೆಂಟೆಡ್ ಇರುವಂಥ ಮಕ್ಕಳ ಜೊತೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಸುದ್ದಿ ಹಾಗೂ ಮನೋರಂಜನೆಗಾಗಿ ನಿರಂತರವಾಗಿ ನೋಡ್ತಾ ಇರಿ ನಿಮ್ಮ ನೆಚ್ಚಿನ ಸ್ಪಂದನ ವಾಹಿನಿ. ನಮಸ್ಕಾರ.
ಕೆಲವು ಹೆಮ್ಮೆಯ ಪದಗಳಿಗೂ ಮೀರಿತು. ಹೊಸತನವನ್ನು ಯಾರು ತಾನೇ ಇಷ್ಟಪಡುವುದಿಲ್ಲ. ನೀವು ನಡೆದಾಡುವ ದಾರಿ ನಿಮಗೆ ಆನಂದವನ್ನು ತಂದಾಗ, ದೈನಂದಿನ ಕ್ರಿಯಾಶೀಲ ಜೀವನಕ್ಕಾಗಿ ಬಣ್ಣಗಳ ಸುಂದರ ಲೋಕದಲ್ಲಿ ನಮ್ಮ ಜೀವನದ ಕೆಲವು ಸಂಬಂಧಗಳು ಮಾತ್ರ ಯಾವಾಗ್ಲೂ ಜೊತೆಲೇ ಇರುತ್ತೆ. ವಾಕ್ಮೇಟ್, ವಾಕ್ ವಿತ್ ಕಂಫರ್ಟ್.